ಶ್ರೀಮದ್ ಭಾಗವತ 4ನೇ ಸ್ಕಂದ 3ನೇ ಅಧ್ಯಾಯ ಶ್ಲೋಕ 13ರಿಂದ ಪುಷ್ಪಾರ್ಣಸ್ಯ ಪ್ರಭಾಭಾರ್ಯ पुष्पार्णस्य प्रभाभार्या दोषा च द्वे बभौ अतुः दोषा च द्वे बभूवत प्रातर्मध्यं दिनं सायं प्रातर्मध्यं दिनं सायम् इति यासन् प्रभासुताः ಪುಷ್ಪಾರ್ಣಸ್ಯ ಪುಷ್ಪಾರ್ಣನಿಗೆ ಪ್ರಭಾ ಪ್ರಭೆ ಭಾರ್ಯ ಪತ್ನಿಯು ದೋಷ ದೋಷ ಚ ಕೂಡ ದ್ವೇ ಇಬ್ಬರು ಬಭೂವತು ಇದ್ದರು ಪ್ರಾತಃ ಪ್ರಾತರ್ ಮಧ್ಯಂ ದಿನಂ ಸಾಯಂ ಎಂದು ಹಿ ನಿಶ್ಚಯವಾಗಿಯೂ ಆಸನ್ ಇದ್ದರು ಪ್ರಭಾಸುತಾಹ ಪ್ರಭೆಯ ಗಂಡು ಮಕ್ಕಳು ಪುಷ್ಪಾರ್ಣನಿಗೆ ಇಬ್ಬರು ಪತ್ನಿಯರು ಪ್ರಭಾ ಮತ್ತು ದೋಷ. ಪ್ರಭಾ 3 ಮಕ್ಕಳನ್ನು ಪಡೆದಳು. ಅವರು ಪ್ರಾತರ್ ಮಧ್ಯಂದಿನಂ ಮತ್ತು ಸಾಯಂ. ಪುಷ್ಪಾರ್ಣನಿಗೆ ಇಬ್ಬರು ಪತ್ನಿಯರು ಪ್ರಭಾ ಮತ್ತು ದೋಷ. ಪ್ರಭಾ 3 ಮಕ್ಕಳನ್ನು ಪಡೆದಳು. ಅವರು ಪ್ರಾತರ್ ಮಧ್ಯಂದಿನಂ ಮತ್ತು ಸಾಯಂ. ಶ್ಲೋಕ 14. ಪ್ರದೋಷೋ ನಿಶಿತೋ ವ್ಯುಷ್ಟಾ ಇತಿ ದೋಷಾ ಸುತಾಸ್ತ್ರಯಃ ದೃಷ್ಟ ಸುತಂ ಪುಷ್ಕರಿಣ್ಯಾಂ ಸರ್ವ ತೇಜಸಂ ಆದದೆ. ಪ್ರದೋಷನು ನಿಶಿತನು ವ್ಯುಷ್ಟನು ಇತಿ ಹೀಗೆ ದೋಷಾಳ ಸುತಾಹ ಗಂಡು ಮಕ್ಕಳು ತ್ರಯಃ ಮೂವರು ವ್ಯುಷ್ಟನು ಸುತಂ ಮಗನನ್ನು ಪುಷ್ಕರಿಣಿಯಲ್ಲಿ ಸರ್ವತೇಜ ಎಂಬ ಹೆಸರಿನ ಸರ್ವಶಕ್ತನಾದ ಆದದೆ ಪಡೆದನು. ದೋಷಾಳಿಗೆ 3 ಮಕ್ಕಳು ಪ್ರದೋಷ, ನಿಶಿತ ಮತ್ತು ವ್ಯುಷ್ಟನ ಪತ್ನಿಯ ಹೆಸರು ಪುಷ್ಕರಿಣಿ. ಅವಳು ಬಹು ಪರಾಕ್ರಮಿಯಾದ ಸರ್ವತೇಜ ಎಂಬ ಮಗನಿಗೆ ಜನ್ಮವಿತ್ತಳು. ದೋಷಾಳಿಗೆ 3 ಮಕ್ಕಳು ಪ್ರದೋಷ, ನಿಶಿತ ಮತ್ತು ವ್ಯುಷ್ಟ. ವ್ಯುಷ್ಟನ ಪತ್ನಿಯ ಹೆಸರು ಪುಷ್ಕರಿಣಿ. ಅವಳು ಬಹು ಪರಾಕ್ರಮಿಯಾದ ಸರ್ವತೇಜ ಎಂಬ ಮಗನಿಗೆ ಜನ್ಮವಿತ್ತಳು. ಶ್ಲೋಕ 15-16. ಸಚಕ್ಷು ಸುತಂ ಆಕುತ್ಯಾಂ ಪತ್ನ್ಯಾಂ ಮನುಂ ಅವಾಪಃ ಮನೋರ್ ಅಸೂತ ಮಹಿಷಿ ವಿರಜಾನ್ ರಡ್ವಳ ಸುತಾನ್ ಪುರುಂ ಕುತ್ಸಂ ತ್ರಿತಂ ದ್ಯುಮ್ನಂ ಸತ್ಯವಂತಂ ರಿತಂ ವ್ರತಂ
ಸತ್ಯವಂತಂ ರಥಂ ವ್ರತಂ ಅಗ್ನಿಷ್ಟೋಮಂ ಅತಿರಾತ್ರಂ ಅಗ್ನಿಷ್ಟೋಮಮತಿರಾತ್ರಂ ಪ್ರದ್ಯುಮ್ನಂ ಶಿಬಿಮುಲ್ಮುಖಂ. ಪ್ರದ್ಯುಮ್ನಂ ವಿಮುಖಂ ಸಹ ಅವನು ಸರ್ವತೇಜನು. ಸಹ ಅವನು ಸರ್ವತೇಜನು. ಚಕ್ಷು ಚಕ್ಷು ಎಂಬ ಹೆಸರಿನ ಚಕ್ಷು ಎಂಬ ಹೆಸರಿನ ಸುತಂ ಮಗನನ್ನು. ಸುತಂ ಮಗನನ್ನು. ಆಕೂತಿ ಅಕುತ್ಯಾಂ ಆಕುತಿ ಎಂಬ ಆಕೃತಿ ಎಂಬ ಪತ್ನ್ಯಾಂ ಪತ್ನಿಯಲ್ಲಿ. ಪತ್ನಿಯಲ್ಲಿ ಮನುಂ ಚಾಕ್ಷುಷ ಮನುವನ್ನು. ಮನುವನ್ನು ಅವಾಪ ಹೊಂದಿದನು. ಹ ನಿಶ್ಚಯವಾಗಿಯೂ. ಮನೋಹೋ ಮನುವಿನ. ಅಸೂತ ಹಡೆದಳು. ಮಹಿಷಿ ರಾಣಿಯು. ವಿರಜಾನ್ ರಾಗವಿಲ್ಲದ. ನಡ್ವಲ ನಡ್ವಲೆಯು. ಸುತಾನ್ ಗಂಡು ಮಕ್ಕಳನ್ನು. ಪುರುಂ ಪುರುವನ್ನು. ಕುತ್ಸಂ ಕುತ್ಸನನ್ನು. ತ್ರಿತಂ ತ್ರಿತನನ್ನು. ದ್ಯುಮ್ನಂ ದ್ಯುಮ್ನನನ್ನು. ಸತ್ಯವಂತಂ ಸತ್ಯವಾನ್ನನ್ನು. ಋತಂ ಋತನನ್ನು. ವ್ರತಂ ವ್ರತನನ್ನು. ಅಗ್ನಿಷ್ಟೋಮಂ ಅಗ್ನಿಷ್ಟೋಮನನ್ನು. ಅತಿರಾತ್ರಂ ಅತಿರಾತ್ರನನ್ನು. ಪ್ರದ್ಯುಮ್ನಂ ಪ್ರದ್ಯುಮ್ನನನ್ನು. ಶಿಬಿಂ ಶಿಬಿಯನ್ನು. ಉಲ್ಮುಖಂ ಉಲ್ಮುಖನನ್ನು. ಸರ್ವತೇಜನ ಪತ್ನಿ ಆಕೂತಿ. ಆಕೆಗೆ ಚಾಕ್ಷುಷನೆಂಬ ಮಗನು ಹುಟ್ಟಿದನು. ಮನುಕಲ್ಪದ ಅಂತ್ಯದಲ್ಲಿ ಅವನು 6ನೆಯ ಮನುವಾದನು. ಈ ಚಾಕ್ಷುಷ ಮನುವಿನ ಪತ್ನಿ ನಡ್ವಲ. ಆಕೆಯಲ್ಲಿ ಪುರು ಕುತ್ಸ ತ್ರಿತ ದ್ಯುಮ್ನ ಸತ್ಯವಾನ್ ಋತ ವ್ರತ ಅಗ್ನಿಷ್ಟೋಮ ಅತಿರಾತ್ರ ಪ್ರದ್ಯುಮ್ನ ಶಿಬಿ ಮತ್ತು ಉಲ್ಮುಖ ಎಂಬ 12 ಜನ ದೋಷರಹಿತ ಪುತ್ರರು ಜನಿಸಿದರು. ಸರ್ವತೇಜನ ಪತ್ನಿ ಆಕೂತಿ. ಆಕೆಗೆ ಚಾಕ್ಷುಷನೆಂಬ ಮಗನು ಹುಟ್ಟಿದನು. ಮನುಕಲ್ಪದ ಅಂತ್ಯದಲ್ಲಿ ಅವನು 6ನೆಯ ಮನುವಾದನು. ಚಾಕ್ಷುಷ ಮನುವಿನ ಪತ್ನಿ ನಡ್ವಲ. ಆಕೆಯಲ್ಲಿ ಪುರು ಕುತ್ಸ ತ್ರಿತ ದ್ಯುಮ್ನ ಸತ್ಯವಾನ್ ಋತ ವ್ರತ ಅಗ್ನಿಷ್ಟೋಮ ಅತಿರಾತ್ರ ಪ್ರದ್ಯುಮ್ನ ಶಿಬಿ ಮತ್ತು ಉಲ್ಮುಖ ಎಂಬ 12 ಜನ ದೋಷರಹಿತ ಪುತ್ರರು ಜನಿಸಿದರು. ಶ್ಲೋಕ 17. ಉಲ್ಮುಖೋ ಜನಯತ್ ಪುತ್ರಾನ್ ಅನುಸ್ಕರಿಣ್ಯಾಂ ಷಡುತ್ತಮಾನ್ ಅಂಗಂ ಸುಮನಸಂ ಖ್ಯಾತಿಂ ಕ್ರತುಂ ಅಂಗಿರಸಂ ಗಯಂ. ಉಲ್ಮುಖಃ ಉಲ್ಮುಖನು. ಅಜನಯತ್ ಹಡೆದನು. ಪುತ್ರಾನ್ ಗಂಡು ಮಕ್ಕಳನ್ನು. ಪುಷ್ಕರಿಣ್ಯಾಂ ಅವನ ಪತ್ನಿಯಾದ ಪುಷ್ಕರಿಣಿಯಲ್ಲಿ. ಷಟ್ 6. ಉತ್ತಮಾನ್ ಶ್ರೇಷ್ಠರಾದ. ಅಂಗಂ ಅಂಗನನ್ನು. ಸುಮನಸಂ ಸುಮನನನ್ನು. ಖ್ಯಾತಿಂ ಖ್ಯಾತಿಯನ್ನು. ಕ್ರತುಂ ಕ್ರತುವನ್ನು.
ಕ್ರತುವನ್ನು ಅಂಗಿರಸಂ ಅಂಗೀರನನ್ನು ಅಂಗೀರನನ್ನು ಗಯಂ ಗಯನನ್ನು. ಗಯನು ಈ 12 ಮಕ್ಕಳಲ್ಲಿ ಉಲ್ಮುಖನು ತನ್ನ ಪತ್ನಿ ಪುಷ್ಕರಿಣಿಯಲ್ಲಿ ಬಹು ಸದ್ಗುಣಿಗಳಾದ 6 ಜನ ಮಕ್ಕಳನ್ನು ಪಡೆದನು. ಅವರು ಅಂಗ, ಸುಮನ, ಖ್ಯಾತಿ, ಕ್ರತು, ಅಂಗಿರ ಮತ್ತು ಗಯ. ಈ 12 ಮಕ್ಕಳಲ್ಲಿ ಉಲ್ಮುಖನು ತನ್ನ ಪತ್ನಿ ಪುಷ್ಕರಿಣಿಯಲ್ಲಿ ಬಹು ಸದ್ಗುಣಿಗಳಾದ 6 ಜನ ಮಕ್ಕಳನ್ನು ಪಡೆದನು. ಅವರು ಅಂಗ, ಸುಮನ, ಖ್ಯಾತಿ, ಕ್ರತು, ಅಂಗಿರ ಮತ್ತು ಗಯ. ಶ್ಲೋಕ 18. ಸುನೀತಾಂಗಸ್ಯ ಯಾ ಪತ್ನಿ ಸುಷುವೆ ವೇಣಂ ಉಲ್ಬಣಂ ಯದ್ದೌಹಿಶೀಲ್ಯಾತ್ನ ರಾಜರ್ಷೇರ್ ನಿರ್ವಿಣ್ಣೋ ನಿರಗಾತ್ ಪುರಾತ್. ಸುನೀತೆಯು ಅಂಗಸ್ಯ ಅಂಗನ ಯಾವ ಪತ್ನಿಯಾದ ಸುಷುವೆ ಹಡೆದಳು ವೇನನನ್ನು ಉಲ್ಬಣಂ ಅತಿ ಕ್ರೂರನಾದ ಯತ್ ಯಾರ ದೌಶಿಲ್ಯ ದುಷ್ಟ ನಡತೆಯಿಂದ ಅವನು ರಾಜರ್ಷಿಯಾದ ಅಂಗನು ನಿರ್ವಿಣ್ಣ ಅತಿ ನಿರಾಶನಾಗಿ ನಿರಗಾತ್ ಹೊರಟು ಹೋದನು. ಪುರಾತ್ ಮನೆಯಿಂದ. ಇವರಲ್ಲಿ ಅಂಗನ ಪತ್ನಿ ಸುನೀತಾ ಒಬ್ಬ ಮಗನನ್ನು ಪಡೆದಳು. ವೇನ ಎಂದು ಅವನ ಹೆಸರು. ಅವನು ಬಹು ದುಷ್ಟ. ರಾಜರ್ಷಿಯಾಗಿದ್ದ ಅಂಗ ಮಹಾರಾಜನು ವೇನನ ದುರ್ನಡತೆಗಳಿಂದ ತುಂಬಾ ಬೇಸತ್ತು ನಿರಾಶೆಗೊಂಡು ಮನೆಯನ್ನು ರಾಜ್ಯವನ್ನು ತೊರೆದು ಕಾಡಿಗೆ ಹೋದನು. ಇವರಲ್ಲಿ ಅಂಗನ ಪತ್ನಿ ಸುನೀತಾ ಒಬ್ಬ ಮಗನನ್ನು ಪಡೆದಳು. ವೇನ ಎಂದು ಅವನ ಹೆಸರು. ಅವನು ಬಹುದುಷ್ಟ. ರಾಜರ್ಷಿಯಾಗಿದ್ದ ಅಂಗ ಮಹಾರಾಜನು ವೇನನ ದುರ್ನಡತೆಗಳಿಂದ ತುಂಬಾ ಬೇಸತ್ತು ನಿರಾಶೆಗೊಂಡು ಮನೆಯನ್ನು ರಾಜ್ಯವನ್ನು ತೊರೆದು ಕಾಡಿಗೆ ಹೊರಟು ಹೋದನು. 9:20 ಯಮಂಗಶೇಪು ಕುಪಿತಾ ವಾಗ್ವಜ್ರ ಮುನಯ ಕಿಲ ಕಥಾಸೋಸ್ತಸ್ಯ ಭೂಯಸ್ತೆ ಮಮಂತುರ್ದಕ್ಷಿಣಂ ಕರಂ ಅರಾಜಕೆ ತದಾಲೋಕೆ ತಸ್ಯುಭಿ ಪೀಡಿತಾ ಪ್ರಜಾಃ ತಾತೋ ನಾರಾಯಣಾಂಶೇನ ಋತುರ್ ಆದ್ಯ ಕ್ಷಿತೀಶ್ವರಃ. ಯಂ ಯಾರನ್ನು ವೇನನನ್ನು ಅಂಗ ನನ್ನ ಪ್ರಿಯ ವಿದುರನೇ ಶೇಪು ಶಪಿಸಿದರೋ ಕುಪಿತಾಹ ಕೋಪಗೊಂಡು ವಾಕ್ವಜ್ರಾಹ ಸಿಡಿಲಿನಂತೆ ಬಲವಾದ ಮಾತುಗಳನ್ನಾಡುವ
ಬಲವಾದ ಮಾತುಗಳನ್ನಾಡುವ ಮುನಯಃ ಮಹಾಮುನಿಗಳು ಮುನಯಃ ಮಹಾಮುನಿಗಳು ಕಿಲ ವಾಸ್ತವವಾಗಿಯೂ ಕಿಲ ವಾಸ್ತವವಾಗಿ ಗತ ಅಸೋಹ ತಸ್ಯ ಅವನ ಸಾವಿನ ಅನಂತರ ಗತ ಅಸೋಹೋ ತಸ್ಯ ಅವನ ಸಾವಿನ ಅನಂತರ ಭೂಯಃ ಮೇಲಾಗಿ ಭೂಯಃ ಮೇಲಾಗಿ ತೇ ಅವರು ತೇ ಅವರು ಮಮಂತುಹು ಕಡೆದರು ಮಮಂತುಹು ಕಡೆದರು ದಕ್ಷಿಣಂ ಬಲಗಡೆಯ ದಕ್ಷಿಣಂ ಬಲಗಡೆಯ ಕರಂ ಕೈಯನ್ನು ಕರಂ ಕೈಯನ್ನು ಅರಾಜಕೆ ರಾಜನಿಲ್ಲದಿರಲು ರಾಜಕ್ಕೆ ರಾಜನಿಲ್ಲದಿರಲು ತದಾ ಆಗ ಸದಾ ಆಗ ಲೋಕೆ ಪ್ರಪಂಚದಲ್ಲಿ ಲೋಕೆ ಪ್ರಪಂಚದಲ್ಲಿ ದಸ್ಯುಭಿ ಕಳ್ಳಕಾಕರರಿಂದ ದಸ್ಯುಭಿ ಕಳ್ಳಕಾಕರಿಂದ ಹಿಂಸಿಸಲ್ಪಟ್ಟ ಪೀಡಿತ ಹಿಂಸಿಸಲ್ಪಟ್ಟ ಪ್ರಜಾ ಎಲ್ಲಾ ಪ್ರಜೆಗಳು ಪ್ರಜಾ ಎಲ್ಲ ಪ್ರಜೆಗಳು ಜಾತಃ ಅವತರಿಸಿದನು ಜಾತಃ ಅವತರಿಸಿದರು ನಾರಾಯಣ ದೇವೋತ್ತಮ ಪರಮಪುರುಷನ ನಾರಾಯಣ ದೇವೋತ್ತಮ ಪರಮಪುರುಷನ ಅಂಶೇನ ಅಂಶದಿಂದ ಅಂಶೇನ ಅಂಶದಿಂದ ಪೃಥುವೆಂಬ ಋತುವೆಂಬ ಆದ್ಯ ಮೊದಲ ಮೊದಲ ಕ್ಷಿತಿ ಈಶ್ವರ ಭೂಪತಿಯು ಕ್ಷಿತೀಶ್ವರ ಭೂಪತಿಯು ಅನುವಾದ ಮತ್ತು ಭಾವಾತು ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯ. ಪ್ರೀತಿಯ ವಿದುರನೆ, ಮಹರ್ಷಿಗಳು ಶಪಿಸಿದರೆ ಅವರ ಮಾತುಗಳು ಬರ ಸಿಡಿಲಿನ ಹಾಗೆ ಅಜೇಯವಾಗಿರುತ್ತವೆ. ಹಾಗಾಗಿ ಕುಪಿತರಾದ ಮುನಿಗಳು ಶಪಿಸಿದಾಗ ವೇನನು ಸತ್ತು ಹೋದನು. ಅವನ ಮರಣಾನಂತರ ರಾಜನೇ ಇಲ್ಲದಂತಾಗಿ ಎಲ್ಲ ದುಷ್ಟರು, ಪುಂಡುಪೋಖರಿಗಳು, ಕಳ್ಳರು ಹೆಚ್ಚಿದರು. ರಾಜ್ಯವು ಅಂಕೆ ಇಲ್ಲದಂತಾಯಿತು. ಪ್ರಜೆಗಳು ಬಹುವಾಗಿ ಕಷ್ಟಕ್ಕೊಳಗಾದರು. ಇದನ್ನು ನೋಡಿ ಮಹಾತ್ಮರಾದ ಋಷಿಗಳು ವೇನನ ಬಲಗೈಯನ್ನು ತೆಗೆದುಕೊಂಡು ಅದನ್ನು ಕಡೆಗೋಲಿನಂತೆ ಕಡೆದರು. ಈ ಮಥನದ ಫಲವಾಗಿ ಭಗವಾನ್ ವಿಷ್ಣುವಿನ ಅಂಶದಿಂದ ಪೃಥುವು ಜನಿಸಿದನು. ಅವನೇ ಭೂಲೋಕದ ಮೂಲ ಚಕ್ರವರ್ತಿ. ಪ್ರೀತಿಯ ವಿದುರನೆ, ಮಹರ್ಷಿಗಳು ಶಪಿಸಿದರೆ ಅವರ ಮಾತುಗಳು ಬರ ಸಿಡಿಲಿನ ಹಾಗೆ ಅಜೇಯವಾಗಿರುತ್ತವೆ. ಹಾಗಾಗಿ ಕುಪಿತರಾದ ಮುನಿಗಳು ಶಪಿಸಿದಾಗ ವೇನನು ಸತ್ತು ಹೋದನು. ಅವನ ಮರಣಾನಂತರ ರಾಜನೇ ಇಲ್ಲದಂತಾಗಿ ಎಲ್ಲ ದುಷ್ಟರು, ಪೋಖರಿಗಳು, ಕಳ್ಳರು ಹೆಚ್ಚಿದರು. ರಾಜ್ಯವು ಅಂಕೆ ಇಲ್ಲದಂತಾಯಿತು. ಪ್ರಜೆಗಳು ಬಹುವಾಗಿ ಕಷ್ಟಕ್ಕೊಳಗಾದರು. ಇದನ್ನು ನೋಡಿ ಮಹಾತ್ಮರಾದ ಋಷಿಗಳು ವೇನನ ಬಲಗೈಯನ್ನು ತೆಗೆದುಕೊಂಡು ಅದನ್ನು ಕಡೆಗೋಲಿನಂತೆ ಕಡೆದರು. ಈ ಮಥನದ ಫಲವಾಗಿ ಭಗವಾನ್ ವಿಷ್ಣುವಿನ ಅಂಶದಿಂದ ಋತುವು ಜನಿಸಿದನು. ಅವನೇ ಭೂಲೋಕದ ಮೂಲ ಚಕ್ರವರ್ತಿ. ಗೌರಿಪ್ರಿಯ ಮಾತಾಜಿ, ಗೌರಪ್ರಿಯ ಸುವಾಸಿನಿ ದೇವಿ ದಾಸಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ ಭಾವಾರ್ಥ. ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದ ಕಿ ಜೈ. ಪ್ರಜಾಪ್ರಭುತ್ವಕ್ಕಿಂತ ರಾಜ್ಯಾಧಿಪತ್ಯವೇ ಮೇಲು. ಏಕೆಂದರೆ ರಾಜ್ಯಾಧಿಪತ್ಯವು ಬಲಿಷ್ಠವಾಗಿರುತ್ತದೆ. ರಾಜ್ಯಾದ್ಯಂತ ಶಿಸ್ತಿನ ಕಟ್ಟುಪಾಡು ಉತ್ತಮ ರೀತಿಯಲ್ಲಿರುತ್ತದೆ. ಈಗ 100 ವರ್ಷಗಳ ಹಿಂದೆಯೂ ಕಾಶ್ಮೀರದಲ್ಲಿ ರಾಜನು ಎಷ್ಟು ಸಮರ್ಥವಾಗಿ ನಿದ್ದಾನೆಂದರೆ, ಒಬ್ಬ ಕಳ್ಳನನ್ನ ಹಿಡಿದು ತಂದು ಅವನ ಮುಂದೆ ನಿಲ್ಲಿಸಿದರೆ ರಾಜನು ಒಡನೆಯೇ ಅವನ 2 ಕೈಗಳನ್ನ ಕತ್ತರಿಸಿ ಹಾಕುತ್ತಿದ್ದನು. ಈ ಉಗ್ರ ದಂಡನೆಯ ಫಲವಾಗಿ ರಾಜ್ಯದಲ್ಲಿ ಕಳ್ಳತನವೇ ನಡೆಯುತ್ತಿರಲಿಲ್ಲ. ಯಾರಾದರೂ ರಸ್ತೆಯಲ್ಲಿ ಏನಾದರೊಂದು ವಸ್ತುವನ್ನ ಬಿಟ್ಟು ಹೋದರೂ ಕೂಡ ಬೇರೊಬ್ಬರು ಅದನ್ನ ಮುಟ್ಟುತ್ತಿರಲಿಲ್ಲ. ಆದರೆ ನಿಜವಾದ ಒಡೆಯನು ಮಾತ್ರ ಅದನ್ನ ತೆಗೆದುಕೊಂಡು ಹೋಗಬಹುದು. ಬೇರೆ ಯಾರೂ ಅದನ್ನ ಮುಟ್ಟಬಾರದು ಎಂಬುದು ನಿಯಮವಾಗಿತ್ತು. ಪ್ರಜಾಪ್ರಭುತ್ವವೆಂದು ಹೇಳಿಕೊಳ್ಳುವ ದೇಶದಲ್ಲಿ ಏನಾಗುತ್ತದೆ?
ಅಂತಹದೊಂದು ಕಳ್ಳತನವಾದರೆ ಪೊಲೀಸರು ಬರುತ್ತಾರೆ, ಕಳ್ಳತನವನ್ನ ದಾಖಲು ಮಾಡಿಕೊಳ್ಳುತ್ತಾರೆ. ಆದರೆ ಸಾಮಾನ್ಯವಾಗಿ ಕಳ್ಳನನ್ನ ಹಿಡಿಯುವುದಿಲ್ಲ, ಹಿಡಿದರೂ ಅವನಿಗೆ ಶಿಕ್ಷೆ ಆಗುವುದಿಲ್ಲ. ಈ ಬಗೆಯ ಅಸಮರ್ಥ ಸರ್ಕಾರದಿಂದಾಗಿ ಜಗತ್ತಿನಾದ್ಯಂತ ಕಳ್ಳರು, ಕೊಲೆಗಡುಕರು, ದುಷ್ಟರು, ವಂಚಕರು ತುಂಬಿ ಹೋಗಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕया ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿತಿ ನಾಮ್ನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಾರ್ಹೆ. जय श्री कृष्णा चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा 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 हरे हरे, हरे राम 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 हरे हरे. ಸೊ ಧ್ರುವ ಮಹಾರಾಜರ ವಂಶದ ವಿವರಣೆ ನಡೀತಾ ಇದೆ. ಸೊ ಧ್ರುವ ಮಹಾರಾಜರ ಮೊದಲನೇ ಮಗ ಸ್ವೀಕರಿಸಲಿಲ್ಲ ರಾಜ್ಯಾಪತ್ಯವನ್ನು. ಮತ್ತೆ ಎರಡನೇ ಮಗ ಉತ್ಕಲ ಮೊದಲನೇ ಮಗ ಅವ್ರು ಸ್ವೀಕರಿಸಲಿಲ್ಲ. ಎರಡನೇ ಮಗ ಭ್ರಮಿಯವರ ಸುತ್ತ ವತ್ಸರ, ಸೊ ಅವ್ರು ಸ್ವೀಕರಿಸಿದ್ರು. ಮತ್ತೆ ಅವರ ಇವಾಗ ಪೀಳಿಗೆ ಅದರ ವಿವರಣೆ ಇದೆ. ನೆನ್ಪಿಟ್ಕೊಳ್ಳೋದು ಎಷ್ಟು 1, 2, 3 ಶುಕಮುನಿಗಳು ಪಟ್ಟಿ ಮಾಡ್ತಾ ಇದ್ದಾರೆ. ಸೊ ಮೊದಲನೇ ಪೀಳಿಗೆ ಧ್ರುವ ಮಹಾರಾಜರು ಹೇಳ್ಬೇಕು ಅಂದ್ರೆ ಅವರಿಬ್ಬರು, ಯಾರು ಉತ್ಕಲ ಮತ್ತೆ ವತ್ಸರ. ಮತ್ತೆ ಎರಡನೇ ಪೀಳಿಗೆ ಸೆಕೆಂಡ್ ಜನರೇಷನ್ ವತ್ಸರನಿಗೆ 6 ಜನ ಮಕ್ಕಳು ಅಂತ ಕೇಳ್ತೀನಿ. ಪುಷ್ಪಾರ್ಣ, ತಿಗ್ಮಕೇತು, ಈಶಾ, ಊರ್ಜಾ, ವಸು, ಜಯ. ಸೊ ನೆನೆ ಇದು ಓದಿದ್ವಿ. ಸೊ ಸೆಕೆಂಡ್ ಜನರೇಷನ್ ಅವರ ಮೊಮ್ಮಕ್ಕಳು ಎರಡನೇ ಇವರು. ಸೊ ಅದರಲ್ಲಿ ನೆಕ್ಸ್ಟ್ ಪುಷ್ಪಾರ್ಣ. ಸೊ ಎಲ್ಲರ ವಿವರಣೆ ಇಲ್ಲ ಇಲ್ಲಿ, ಎಲ್ಲ 6 ಮಕ್ಕಳು, ಎಲ್ಲರ ಅವರವ್ರ ಮಕ್ಕಳು ಅಂತ ವಿವರಣೆ ಇಲ್ಲ. ಬಟ್ ಎನಿವೆ ಅದರಲ್ಲೂ ಮುಖ್ಯವಾದವರೇ ಎಲ್ಲ ರಾಜರ್ಷಿಗಳೇ, ರಾಜರ್ಷಿ ಪರಂಪರೆ. ಮತ್ತೆ ಮನುವಿನ ಮಕ್ಕಳು ಪ್ರಿಯವ್ರತ ಮತ್ತೆ ಉತ್ತಾನಪಾದ. ಯಾವ ಮೊದಲ ಮನು ಅಂದ್ರೆ ಸ್ವಯಂಭುವ ಮನು, ಬ್ರಹ್ಮನ ಮಗನಾದ ಮನು. ಇದು ಈ ಬ್ರಹ್ಮನ ಬೆಳಿಗ್ಗೆ ಬ್ರಹ್ಮನ ದಿವಸ 14 ಮನುಗಳು ಇರ್ತಾರೆ. ಸೊ ಮೊದಲ ಮನುವಿನ ಸಮಯದಲ್ಲಿ ಧ್ರುವ ಮಹಾರಾಜರು ಅವರ ಲೀಲೆ, ಅವರ ಚಟುವಟಿಕೆ ನಡೆತಾ ಇರ್ತದೆ ಈ ದಿವಸದ ಬ್ರಹ್ಮನ. ಸೊ ಮೊದಲ ಮನು ಸ್ವಯಂಭುವ ಮನು. ಇದರಲ್ಲಿ ಮನುವಿನ ಮಗ ಉತ್ತಾನಪಾದ ಪ್ರಿಯವ್ರತ, ಉತ್ತಾನಪಾದನ ಮಗ ಧ್ರುವ. ಆಕ್ಚುಲಿ ಈ ಧ್ರುವ ಮಹಾರಾಜರ ಬಗ್ಗೆ ಹೇಳಕ್ಕೆ ಎಷ್ಟು ಕುತೂಹಲದಿಂದ ಇದ್ದಾರೆ ಅಂದ್ರೆ, ಅವರು ಅದು ಮೊದಲನೇ ಮನುದು ಬೇರೆ ಮಗ ಪ್ರಿಯವ್ರತ, ಅವರು ಕೂಡ ಶುದ್ಧ ಭಕ್ತರೆ. ಅವರ ಬಗ್ಗೆ ಮತ್ತೆ ಮಾತಾಡೋಕೆ ನಾವು ಭಾಗದಲ್ಲಿ ಕೇಳ್ತೇವೆ. ಆಕ್ಚುಲಿ ಉತ್ತಾನಪಾದ ಮತ್ತೆ ಪ್ರಿಯವ್ರತ ಹೇಳ್ಬೇಕು, ಮತ್ತೆ ಧ್ರುವ ಮಹಾರಾಜರು ಹೇಳ್ಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಡೈರೆಕ್ಟ್ ಧ್ರುವ ಮಹಾರಾಜರಿಗೂ ಹೋಗಿದ್ದಾರೆ. ಅದೇ ಸ್ವಲ್ಪ ಇಲ್ಲಿ ಮೇಲೆ ಕೆಳಗೆ ಇರುತ್ತೆ. ಇದು ಚಾರಿತ್ರಿಕ, ನಾವು ಹಿಸ್ಟ್ರಿ ತರ ಹೋದ್ರ ಒಂದು ಈ 500 AD, 200 AD, 500 AD, 1000 ಆ ರೀತಿ ಬರೋದಿಲ್ಲ. ಸ್ವಲ್ಪ ಭಾಗವತದಲ್ಲಿ ಮುಖ್ಯ ಇದರ ಮೇಲೆ ಹೋಗುತ್ತೆ, ಮುಖ್ಯದ್ದು ಇನ್ನೊಂದು ಆ ರೀತಿ ಒಂದು ವಿಷಯಗಳ ಮೇಲೆ ಕೆಳಗೆ ಹಾಕ್ಬೋದು. ಹಾಗೆ ಅದು ಒಂದೇ ಇದರದೇ ಸ್ಟೇಟ್ ಆಗಿರೋದಿಲ್ಲ. ಈಗ ನೆಕ್ಸ್ಟ್ ಮುಂದೆ ಪ್ರಿಯವ್ರತನ ಚರಿತ್ರೆ ಕೇಳ್ತೇವೆ, ಅದು ಮತ್ತೆ ವಾಪಸ್ ಬರ್ತಾರೆ. ಅದ್ರ ಮುಂಚೆ ಈಗ ಧ್ರುವ ಮಹಾರಾಜರ ಇದು ಮುಂದುವರಿತಾ ಇದೆ. ಧ್ರುವ ಮಹಾರಾಜರದು ಮುಂದುವರಿತಾ ಮೊದಲ ಪೀಳಿಗೆಯಲ್ಲಿ ಉತ್ಕಲ ಮತ್ತೆ ವತ್ಸರ, ಎರಡನೇ ಪೀಳಿಗೆಯಲ್ಲಿ ವತ್ಸರನ ಮಕ್ಕಳು ಪುಷ್ಪಾನ, ತಿಗ್ಮಕೇತು, ಈಶಾ, ಊರ್ಜಾ, ವಸು, ಜಯ. ಸೊ ಇದು ಅವರ ಸೆಕೆಂಡ್ ಜನರೇಷನ್ ಮೊಮ್ಮಕ್ಕಳು. ಸೊ ಅವರ ಮಕ್ಕಳು ಮರಿ ಮೊಮ್ಮಕ್ಕಳು ಥರ್ಡ್ ಜನರೇಷನ್ ಅಲ್ಲಿ ಪ್ರಾತರ್ ಮಧ್ಯಂದಿನಂ ಸಾಯಂ ಅಂತ ಹೇಳಿ ಥರ್ಡ್ ಜನರೇಷನ್. ಸೊ ಅವರ ತಾಯಿಯಂದಿರ ಹೆಸರು ಕೂಡ ಕೊಟ್ಟಿದ್ದಾರೆ. ಸೊ ಪ್ರಭಾ ಮತ್ತೆ ದೋಷ. ಸೊ ಅವರಿಬ್ಬರು ಮಕ್ಕಳು ಇವರು ಅಂತ ಹೇಳ್ತಾ ಇದ್ದಾರೆ. ಪ್ರಭೆಯ ಮಕ್ಕಳು ಪ್ರಾತರ್ ಮಧ್ಯಂದಿನಂ ಸಾಯಂ. ದೋಷ ಅವ್ರ ಮಕ್ಕಳು ಪ್ರದೋಷ, ನಿಶಿತ. ಇವ್ರು ಯಾವ ಜನರೇಷನ್? ಇದು 4ನೇ ಥರ್ಡ್ ಜನರೇಷನ್ ಆದ್ರಲ್ಲ ಇವರು. ಸೆಕೆಂಡ್ ಜನರೇಷನ್ ಪುಷ್ಪಾರ್ಣ, ಥರ್ಡ್ ಜನರೇಷನ್ ದೋಷ ಆಯ್ತು. ನೆಕ್ಸ್ಟ್ 4th ಜನರೇಷನ್, ಅದರಲ್ಲಿ ಒಬ್ಬರ ಹೆಸರೇ ಹೇಳ್ತಾ ಇದ್ದಾರೆ, ಅದು ಪ್ರದೋಷ.
ವಿಷ್ಣ ಮಕ್ಕಳು 4th ಜನರೇಷನ್. ಆದ್ರೂ ಅದರಲ್ಲಿ ಎಷ್ಟು ಜನ? ಪುಷ್ಕರಿಣಿ ಅವರ ಹೆಂಡತಿ. ಪುಷ್ಕರಣಿ ಹೆಂಡತಿ. ಅದರಲ್ಲಿ ಒಬ್ಬ ಮಗ ಸರ್ವತೇಜ. ಸೊ 4th ಜನರೇಷನ್ ಅಲ್ಲಿ ಅವರ ವಿಶೇಷವಾದ ಒಬ್ಬ ಬಹಳ ಪರಾಕ್ರಮಿಯಾದ ಮಗ ಅಂತ ಹೇಳ್ತಾರೆ ಸರ್ವತೇಜ. ಆದ್ರೆ ವಿವರಣೆ ಕೊಟ್ಟಿಲ್ಲ, ಭಾಗವತದಲ್ಲಿ ಇರುತ್ತೆ, ನಾನು ಕೂಡ ಎಲ್ಲೂ ಸರ್ಚ್ ಮಾಡಿಲ್ಲ, ಬೇರೆ ಆಚಾರ್ಯ ಕೊಟ್ಟಿರ್ತಾರೆ, ಇದರ ಟೀಕೆ ಕೊಟ್ಟಿರ್ತಾರೆ, ನಾನು ನೋಡ್ಲಿಲ್ಲ. ಸೊ 4th ಜನರೇಷನ್ ಸರ್ವತೇಜ. ಮತ್ತೆ 5th ಜನರೇಷನ್ ಸರ್ವತೇಜ ಅವರ ಹೆಂಡತಿ ಆಕುತಿಯ ಮಕ್ಕಳು ಚಾಕ್ಷುಷ. ಸೊ ಇದು ಅದು ಅವನ 6ನೇ ಮನುವ ಪ್ರಭುಜಿ. ನೋಡಿ ಇಲ್ಲಿ ಹೇಳ್ತಾ ಇರೋದು ಚಾಕ್ಷುಷ 5ನೇ ಅಂದ್ರೆ 5th ಜನರೇಷನ್. ಆದ್ರೆ ಇನ್ನೇನಂದ್ರೆ ನಾನು ಯೋಚನೆ ಮಾಡ್ತಾ ಇದ್ದು, ಚಾಕ್ಷುಷ ಅಂದ್ರೆ ಮನು ಆಗೋದವರು ನೆಕ್ಸ್ಟ್ 6th ಇದರಲ್ಲಿ, ಅಂದ್ರೆ ಇದ್ರ ಮಧ್ಯ 2ನೇ ಮನು ಇದ್ದಾರೆ, 3ನೇ ಮನು ಇದ್ದಾರೆ, 4ನೇ ಮನು ಇದ್ದಾರೆ, 5ನೇ ಮನು ಇದ್ದಾರೆ. ಸೊ ಅವರು ಯಾರು? ಸೊ ಅವರು ಇವರ ದೊಡ್ಡಪ್ಪ ಯಾರಿದ್ದಾರೆ, ಧ್ರುವ ಮಹಾರಾಜನ ದೊಡ್ಡಪ್ಪ ಯಾರು? ಪ್ರಿಯವ್ರತ, ಅವರ ಮಕ್ಕಳು. ಸೊ ಪ್ರಿಯವ್ರತನ ಮಕ್ಕಳು ಈ 2ನೇ ಮನು ಉತ್ತಮ. ಯಾರು 2ನೇ ಮನು? ಉತ್ತಮನ. ನೋಡಿ ಅದು ಎಕ್ಸಾಕ್ಟ್ ನಮ್ಮ ಮುಂದೆ ಬರುತ್ತೆ ಭಾಗವತದಲ್ಲಿ. ಉತ್ತಮ, ರೈವತ, ಮತ್ತೆ 3 ಜನ ಏನೋ ಮಕ್ಕಳು ಬರ್ತಾರೆ, ಅವರು ಈ ಪ್ರಿಯವ್ರತನ ಮಕ್ಕಳು. ಅವರೆಲ್ಲ ಉತ್ತನಪಾದ ಅವರ ಅಣ್ಣ, ಧ್ರುವ ಮಹಾರಾಜರ ದೊಡ್ಡಪ್ಪ. ಸೊ ಅವ್ರ ನಂತರ ರಾಜರಾಗ್ತಾರೆ. ಧ್ರುವ ಮಹಾರಾಜರ ಪಿಳಿಯಾಗಿ ಸಮಯ ನಂತರ ಸ್ವಲ್ಪ ಸಮಯ ಯಾರು ರಾಜರಿರೋದಿಲ್ಲ, ಆವಾಗ ಮನು ಮತ್ತೆ ಅವ್ರ ಕರ್ಕೊಂಡ್ ಬರ್ತಾರೆ. ಅವರೆಲ್ಲೋ ನಾರದ ಮುನಿ ಒಟ್ಟಿಗೆ ಅವ್ರು ಇದ್ರಲ್ಲಿ ಇರ್ತಾರೆ, ಕಾಡಿನಲ್ಲಿ ಅವ್ರ ಆಶ್ರಮದಲ್ಲಿ ಇರ್ತಾರೆ. ಅವ್ರು ಬ್ರಹ್ಮಚರ್ಯ ಜೀವನ ಮುಂದುವರಿಸಿರ್ತಾರೆ. ಅವ್ರನ್ನ ಕರ್ಕೊಂಡ್ ಬಂದು ಗೃಹಸ್ಥರಾಗಿ ಮಾಡಿ ಮಹಾರಾಜನಾಗಿ ಮತ್ತೆ ಮಾಡಿ ಅವ್ರ ಮಕ್ಕಳು 2ನೇ 3ನೇ ಮನು ಎಲ್ಲ. ಸೊ ಈ ರೀತಿ. ಸೊ ಎನಿವೆ ಪ್ರಿಯವ್ರತನ ಮಕ್ಕಳು. ಆದ್ರೆ ಇಲ್ಲಿ ಮಧ್ಯೆ ಏನಾಗುತ್ತೆ, ಈ ರೀತಿ ಈ ವ್ಯಕ್ತಿಗಳು ಆಲ್ಮೋಸ್ಟ್ ತೀವ್ರ ತಪಸ್ಸಲ್ಲಿ ಇರ್ತಾರೆ ಅನ್ಸುತ್ತೆ. ಈಗ ನಾವು ಕೇಳೋದು ಕಲಿಯುಗದ ಅಂತ್ಯದಲ್ಲಿ ಈ ಕಲ್ಕಿ ಬರ್ತಾರೆ. ಕಲ್ಕಿ ಬಂದು ನೆಕ್ಸ್ಟ್ ಸತ್ಯಯುಗ ಸ್ಟಾರ್ಟ್ ಆಗುತ್ತೆ. ಆಗ ಸ್ಟಾರ್ಟ್ ಆಗೋದಕ್ಕೆ 2 ವ್ಯಕ್ತಿಗಳು ಆಗಲೇ ರೆಡಿ ಇದ್ದಾರೆ ಅಂತ ವೇದವ್ಯಾಸರು ಆಗ್ಲೇ ಬರ್ತಿದ್ದಾರೆ ಭಾಗವತದಲ್ಲಿ. ಒಬ್ಬರು ಸೂರ್ಯವಂಶದ ವಂಶದಲ್ಲಿ ಬಂದವರು, ಇನ್ನೊಬ್ರು ಚಂದ್ರವಂಶದಲ್ಲಿ ಬಂದವರು. ಅವರ ಹೆಸರು ಕೂಡ ಕೊಟ್ಟಿದ್ದಾರೆ. ಯಾರು ನೆನಪಿದ್ಯಾ ಯಾರಿಗಾದ್ರು? ಈ ಕಲಿಯುಗದ ಅಂತ್ಯದಲ್ಲಿ ಇಬ್ರು ಇದ್ದಾರೆ, ಆಗ್ಲೇ ಇದ್ದಾರೆ ಅವರು. ಒಬ್ಬರು ಈ ಭೀಷ್ಮ ಪಿತಾಮಹ ತಂದೆ ಯಾರು? ಶಂತನು, ಅವರ ಅಣ್ಣ. ಅವರು ಇದು ಬರೋದು ಸೂರ್ಯವಂಶ ಕ್ಷತ್ರಿಯರು. ಹಾಗೆ ಚಂದ್ರವಂಶದಲ್ಲಿ ಇನ್ನೊಬ್ಬರು ವ್ಯಕ್ತಿ ಇದ್ದಾರೆ. ಹೇಳ್ತಾರೆ ಇವರಿಬ್ರು ಆಗಲೇ ಇದ್ದಾರೆ. ಇವ್ರು ಎಲ್ಲಿದ್ದಾರೆ? ಎಲ್ಲೋ ಒಂದ್ ಕಡೆ ತೀವ್ರ ತಪಸ್ಸೆಯಲ್ಲಿ, ಇನ್ನೊಂದರಲ್ಲಿ ಭಗವಂತನ ಮೇಲೆ ಸಮಾಧಿ. ಇವಾಗ ಏನ್ ಕೇಳ್ತಾ ಇದೀವಿ ನಾವು, ಗೋಷ್ಠ್ಯಾನಂದಿ. ಸೊ ಆ ರೀತಿ ಭಜನಾನಂದಿ ಆ ರೀತಿಯಲ್ಲಿ ಇವ್ರು ಇದ್ದಾರೆ. ಆದ್ರೆ ಮತ್ತೆ ಕಲಿಯುವ ಅಂತ್ಯದಲ್ಲಿ ಯಾರು ಕಲ್ಕಿ ಬಂದಾಗ ಅವ್ರು ನೆಕ್ಸ್ಟ್ ರಾಜ ಮಾಡೋದು ಇವರಿಬ್ಬರನ್ನ. ಇವ್ರು ನೆಕ್ಸ್ಟ್ ಸತ್ಯಯುಗ ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ ಭಾಗವತ. ಸೊ ಈ ರೀತಿ ನಾನು ಅನ್ಕೊಂಡೆ ಅದೇ ರೀತಿ ಇರ್ಬೇಕು. ಈ ಸ್ವಯಂಭು ಯಾರು 6ನೇ ಮನು ಅಂದ್ರೆ ಅಷ್ಟು ಸಮಯ ಏನ್ ಮಾಡ್ತಾ ಇದ್ರು, ಎಲ್ಲೋಗಿದ್ರೆ ಮೋಸ್ಟ್ಲಿ ಈ ರೀತಿ ಅವ್ರು ಇರ್ಬೋದು ಅಂತ ನನ್ನ ಒಂದು ಸ್ವಲ್ಪ ಊಹೆ. ಯಾರು ಚೆಕ್ ಮಾಡ್ಬೋದು, ನಾವು ಬೇರೆ ಭಕ್ತರ ಹತ್ರ ಕೂಡ ಸ್ವಲ್ಪ ಡಿಸ್ಕಸ್ ಮಾಡಿ ಕೇಳ್ಬೋದು. ಏನ್ ಮಾಡ್ತಾ ಇಷ್ಟು ಸಮಯ ಹೇಗೆ ಇದು ಬ್ರಹ್ಮನ ಬೆಳಿಗ್ಗೆ ಸಮಯದಲ್ಲಿ ಈಗ ಧ್ರುವ ಮಹಾರಾಜ ಲೀಲೆ ಆಯ್ತು. ಈ ಮಧ್ಯಾಹ್ನ ಸಮಯಕ್ಕೆ ಈಗ ನಾವು ಈಗ 7ನೇ ಮನು ವೈವಸ್ವತ ಮನು ಹಿಂದೆ ಈ 6ನೇ ಮನು ಚಾಕ್ಷುಷ ಮನು. ಸೊ ಇಷ್ಟೊತ್ತು ಏನಾಗ್ತಾ ಇತ್ತು ಇಲ್ಲ ಅಂದ್ರೆ ಹೇಳ್ಬೋದು. ಒಂದ್ಸಲ ಹೇಳ್ತಾರಲ್ಲ ಬ್ರಹ್ಮನ ದೇವದ ಕಥೆಯಲ್ಲಿ ಒಂದು ಹೇಳ್ತಾರೆ, ನಿಮಗೆ ನೆನಪಿರ್ಬೋದು. ನಿಮಗೆ ಹೇಗೆ ಬಲರಾಮನು ರೇವತಿಯೇ ಮದುವೆ ಆಗಿತ್ತು. ಅಲ್ಲಿ ಹೇಳ್ತಾರೆ ಬ್ರಹ್ಮದೇವರು ಯಾರು? ರೇವತಿಯವರ ತಂದೆ ಅವರು ಭೂಲೋಕದ ಒಂದು ರಾಜ ಅವರು. ಸೊ ಅವರು ಆ ಸಮಯದಲ್ಲಿ ಅವ್ರ ಮಗಳಿಗೆ ಯಾರು ಸೂಕ್ತವರ ಅಂತ ಪಡೆಯುವಂತ ವಿಚಾರಿಸ್ತಾ ಇರ್ತಾರೆ. ತಂದೆ ಆದವರು, ತಾಯಿ ಆದವರು, ಮಕ್ಕಳು ಅವ್ರ ಸರಿಯಾಗಿ ಮನೆಗೆ ಹೋಗ್ತಾರ ಅಂತ ಅವ್ರ ಕರ್ತವ್ಯ. ಸೊ ಹಾಗೆ ಅವರ ತಂದೆ ರೇವತಿ ಅವರ ತಂದೆ ಅವರು ಯಾರು ಕೇಳೋದು? ಬ್ರಹ್ಮದೇವ್ರಿಗೆ ಕೇಳೋಣ ಅಂತ ಬ್ರಹ್ಮದೇವ್ರ ಹತ್ರ ಹೋಗ್ತಾರೆ. ನೋಡಿ ಎಷ್ಟು ಇದು ಪರಾಕ್ರಮಿಗಳು, ಎಷ್ಟು ಇದು ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗಕ್ಕಾಗುತ್ತೆ ಅವ್ರಿಗೆ. ಆದ್ರೆ ಹೇಳ್ತಾರೆ ಬ್ರಹ್ಮಲೋಕಕ್ಕೆ ಹೋದಾಗಲ್ಲಿ ಅಲ್ಲಿ ಬ್ರಹ್ಮದೇವ್ರು ಏನೋ ಬ್ಯುಸಿ ಇದ್ದಾರೆ ಅಂತ ಹೇಳ್ತಾರೆ. ಏನೋ ಬ್ಯುಸಿ, ಅವ್ರೇನೋ ಮೀಟಿಂಗ್ಸ್ ಇದೆಯೋ ಇಲ್ಲಂದ್ರೆ ಅವ್ರದ್ದೇನಾದ್ರು ಇದೇನಾದ್ರು ಇತ್ತೋ ಏನೋ ಸಹ. ಸೊ ಬ್ರಹ್ಮದೇವರು ಅವರು ಬ್ಯುಸಿ ಇರೋದ್ರೆ ಇವ್ರು ಸ್ವಲ್ಪ ವೆಯ್ಟ್ ಮಾಡ್ತಾರೆ. ಇವ್ರು ವೆಯ್ಟ್ ಮಾಡಿದಾಗ ನೆಕ್ಸ್ಟ್ ಇವ್ರು ಹೇಳ್ತಾರೆ, ಯಾರು? ನನ್ನ ಮಗಳಿಗೆ ಯಾರು ಸೂಕ್ತವರ ಅಂತ ಬ್ರಹ್ಮದೇವ್ರು ಕೇಳಿದಾಗ ಅವ್ರು ಹೇಳ್ತಾರೆ, ನೀನು ಭೂಲೋಕದಿಂದ ಬ್ರಹ್ಮಲೋಕಕ್ಕೆ ಬಂದಿದ್ಯಾ, ಎಷ್ಟು ಟೈಮ್ ಆಗಿದೆ ಅಂದ್ರೆ ನೀನೀಗ ವಾಪಸ್ ಹೋದ್ರೆ ನಿಮ್ಮ ಪೀಳಿಗೆಯವರು ಯಾರು ಇಲ್ಲ, ನಿಮ್ಮ ವಂಶದವ್ರು ಯಾರು ಇಲ್ಲ. ಸೊ ಆದ್ರೂ ಯೋಚನೆ ಮಾಡಬೇಡ, ಚಿಂತಿಸಬೇಡ, ನಿನ್ನ ಮಗಳನ್ನ ಕರ್ಕೊಂಡು ಬಂದಿದ್ಯಾ. ಈಗ ಭಗವಂತನೇ ಪರಮಪುರುಷನ್ ದೇವೋತ್ತಮ ಪರಮಪುರುಷರು ಕೃಷ್ಣ ಬಲರಾಮ ಬಂದಿದ್ದಾರೆ. ಸೊ ಬಲರಾಮನಿಗೆ ನಿನ್ನ ಮಗಳನ್ನು ಕೊಡು.
ಸೊ ಮೇ ಬಿ ಬಹುಶಃ ಈ ರೀತಿ ಬೇರೆ ಲೋಕಗಳಲ್ಲಿ ಅವರು ಬೇರೆ ಇದ್ರಲ್ಲಿ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ಮತ್ತೆ ಇಲ್ಲಿ ಭೂಲೋಕಕ್ಕೆ ಬಂದು ನಮ್ದು ಅವರ ವಂಶನ ಮುಂದುವರಿಸ್ತಾರೆ. ಯಾಕಂದ್ರೆ ಇವರೆಲ್ಲ ಸಾಮಾನ್ಯ ವ್ಯಕ್ತಿಗಳು, ಇವರೆಲ್ಲ ಶುದ್ಧ ಭಕ್ತರು, ಭಾಗವತೋತ್ತಮರು, ಅವರ ಅಸಾಧಾರಣ ಚಟುವಟಿಕೆಗಳು. ಸೊ ಬಹುಶಃ ಹೀಗೂ ಇರ್ಬೋದು ಅಂದ್ರೆ ಮತ್ತೆ ರೇವತನ ಅವ್ರ ರೇವತಿಯ ತಂದೆ ಅವ್ರು ಬಂದು ಬಲರಾಮನೊಟ್ಟಿಗೆ ಮದುವೆ ಮಾಡಿಸ್ತಾರೆ. ಆಕ್ಚುಲಿ ಅವರದ ಸೈಜ್ ಕೂಡ ತುಂಬಾ ಹೆಚ್ಚು ಇರುತ್ತೆ ಅಂತ ಹೇಳ್ತಾರೆ ರೇವತಿಯವರು. ಯಾಕಂದ್ರೆ ಬಲರಾಮನು ಕಲಿಯುಗದ ದ್ವಾಪರ ಯುಗದಲ್ಲಿ ಅವತರಿಸಿದ್ದು. ಈ ಸೈಜ್ ಕೂಡ, ದೇಹದ ಗಾತ್ರ ಕೂಡ ಹೇಳ್ತಾರೆ ಎವ್ರಿ ಏಜ್ ಡಿಫ್ರೆಂಟ್ ಇರುತ್ತೆ. ನಾವೀಗ ಏನು ಈಗ ನಮ್ದು ಅಡಿ ಎಷ್ಟು 5 ಅಡಿ ಹೇಳ್ಬೋದು, 6 ಅಡಿ ಮ್ಯಾಕ್ಸಿಮಮ್, 5 ಅಡಿ ಅಂತ ಇಲ್ಲ ಅಂದ್ರೆ ಹೇಳ್ಬೋದು ನಮ್ಮ ಹೈಟ್. ದ್ವಾಪರ ಯುಗದಲ್ಲಿ ಇದಕ್ಕೆ 2 ಪಟ್ಟು ಅನ್ಸುತ್ತೆ. 11 ಅಡಿ 12 ಅಡಿ ಇರ್ತಾ ಇದ್ರು. ಒಂದೊಂದ್ ಕಡೆ ಇದು ಕೂಡ ನೀವೆಲ್ಲಾದ್ರೂ ಗುರುತುಗಳು ನೋಡಿದ್ರೆ ಹಿಂದೆ ಯುಗದವ್ರದ್ದು ದೊಡ್ಡ ಹೆಜ್ಜೆಗಳು. ಸ್ವಲ್ಪ ಜನ ಈ ಸೈಂಟಿಸ್ಟ್ ಅನ್ಕೊಳ್ತಾರೆ ಯಾರೋ ದೊಡ್ಡ ಇವರಿದ್ರು ಅಂದ್ಕೊಳ್ತಾರೆ, ಏನೋ ಇಲ್ಲ, ಅವರ ಗಾತ್ರನೇ ಅಷ್ಟಿರ್ತಾ ಇತ್ತು ಹಿಂದೆ. ಆಮೇಲೆ ತ್ರೇತಾಯುಗದಲ್ಲಿ 3 ಪಟ್ಟು, ಸೊ ಸತ್ಯಯುಗದಲ್ಲಿ 4 ಪಟ್ಟು. ಸೊ ಈ ರೀತಿ ಅದ ಹೈಟ್ ಕೂಡ ಇದಿದೆ. ಸೊ ಹೇಳ್ತಾರೆ ರೇವತಿಯವರು ತುಂಬಾ ಹೈಟ್ ಇದ್ರು. ಸೊ ಬಲರಾಮನು ತನ್ನ ಇದರಿಂದ ಅವ್ರನ್ನ ಮೊದಲಿಗೆ ಹೈಟ್ ಕಡಿಮೆ ಮಾಡಿದ್ದವರು. ಸೊ ಹಾಗೆ ಅಂತ ಹೇಳ್ತಾರೆ. ಸೊ ಎನಿವೆ, ಸೊ ಇದು ನಾನು ಸುಮ್ಮನೆ ಹೇಗಿರ್ಬೋದು ಹೇಳಕ್ಕಾಗಲ್ಲ. ಅಚಿಂತ್ಯ, ಕೃಷ್ಣನ ಅಚಿಂತ್ಯ ಶಕ್ತಿ ಹೇಗೆ ಯಾರ್ಯಾರು ಹೇಗೆ ಅವ್ರು ವಾಸ ಮಾಡ್ತಾ ಇರ್ತಾರೆ, ಯಾವ ಸಮಯದಲ್ಲಿ ಅವರು ಕೃಷ್ಣ ಪ್ರತಿನಿಧಿಯಾಗಿ ಚಟುವಟಿಕೆಗಳು ಮಾಡ್ತಾರೆ, ಅದು ನಮ್ಗೆ. ಪ್ರಭುಜಿ, 7 ತಾಳೆ ಮರಗಳ ಉದ್ದ. ಯಾರು ಮತ್ತೆ ರೇವತಿನ? ರೇವತಿ. 7 ತಾಳೆ ಮರಗಳು. ಬಲರಾಮನು ಅವ್ರನ್ನ ಅವರು ಆ ಏಜ್ ಅಲ್ಲಿ ನೋಡಿದ್ರೆ ತುಂಬಾ ಹಿಂದೆ ಯುಗದಲ್ಲಿ ಹುಟ್ಟಿದವರು ಉದ್ದ. ಆದ್ರೆ ಅವರು ಅರ್ಹರು. ಬಲರಾಮನ ಹೆಂಡತಿ ಆಗ್ಬೇಕು ಅಂದ್ರೆ, ಬಲರಾಮನ ಇದು ಮಾಡ್ಬೇಕು ಅಂದ್ರೆ ಅವ್ರು ಸಾಮಾನ್ಯ ವ್ಯಕ್ತಿ ಅಲ್ಲ, ರಾಜಕುಮಾರಿ. ಸೊ ಅವ್ರು ಅಷ್ಟು ವೇಟ್ ಮಾಡಿದಾರೆ ಕೂಡ. ಬ್ರಹ್ಮದೇವಕ್ಕೆ ಹೋಗಿ ಅವ್ರ ತಂದೆ ಕರ್ಕೊಂಡು ಹೋಗಿದ್ದಾರೆ ಇಲ್ಲ. ಮತ್ತೆ ಈಗ ಬಲರಾಮನೇ ಅವರನ್ನು ಹೆಂಡತಿಯಾಗಿ ಸ್ವೀಕರಿಸಿದರು. ಅವ್ರಿಗೆ ಆ ಭಾಗ್ಯವನ್ನು ಕೊಟ್ಟರು. ಸೊ ಎನಿವೆ, ಸೊ ಈಗ ಹೇಳೋದು, ಈಗ ಸಮಯ ಸ್ವಲ್ಪ ಕಾಲ ನಮಗೆ ಒಂದೊಂದ್ಸಲ ಈ ಭಾಗವತದಲ್ಲಿ ಇದು ಹೇಗೆ ಇದು 6ನೇ ಮನು ಬರ್ತಾ ಇದೆ, ಇದು ಮೊದಲನೇ ಮನುವಲ್ಲ ಇದ್ದದ್ದು, ಇದೆಲ್ಲ ಒಂದ್ಸಲ ತಲೆ ಕನ್ಫ್ಯೂಷನ್ ಆಗುತ್ತೆ. ಇದು ಒಂದ್ಸಲ ನಾವು ಈ ನಮ್ಮ ಇತಿಹಾಸ ಚರಿತ್ರೆ ಇಲ್ಲ ಏನು ಇಲ್ಲ, ಇದು ನಾವು ತುಂಬಾ ಚಿಕ್ಕ ಒಂದು ಇರುವೆಗಳಿದ್ದಾಗೆ, ನಾವು ಇರುವೆ ಒಂದು ಎಲ್ಲೋ ಅದರ ಅಸ್ತಿತ್ವ ತುಂಬಾ ಚಿಕ್ಕದು. ಅದಕ್ಕೆ ನಾವು ಹೇಳಿದ್ರೆ ನೋಡಿ, ಈ ತರ ಇವತ್ತು ವೈಕುಂಠ ಏಕಾದಶಿ ಆಚರಣೆ ನಡೀತಾ ಇದೆ ಎಲ್ಲಾ ಕಡೆ. ತಿರುಪತಿಯಲ್ಲಿ ಇಷ್ಟು ದೊಡ್ಡ ಸಮಾರಂಭ, ಶ್ರೀರಂಗಮಲ್ಲಿ ದೊಡ್ಡ ಸಮಾರಂಭ, ಇಲ್ಲಿ ನಮ್ಮ ಇಸ್ಕಾನ್ ಬೆಂಗಳೂರಲ್ಲಿ, ಮಂಗಳೂರು, ನಮ್ದೆಲ್ಲ ಏನು ಗೊತ್ತಾಗುತ್ತೆ ಇದಕ್ಕೆ ಇರುವೆಗಳಿಗೆ. ಅದಿರುವೆ ತುಂಬಾ ಚಿಕ್ಕ ಅಸ್ತಿತ್ವ. ಹಾಗೆ ನಾವು ಕೂಡ ಈ ಭಗವಂತನ ಈ ಬ್ರಹ್ಮಾಂಡದಲ್ಲಿ ಅಷ್ಟು ದೊಡ್ಡ ಇದರಲ್ಲಿ ನಮ್ಮ ಅಸ್ತಿತ್ವ ತುಂಬಾ ಚಿಕ್ಕ. ನಾವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಚಿಕ್ಕ ಈ ಬುದ್ಧಿಯಿಂದ ಬಹಳ ಕಷ್ಟ ಆಗತ್ತೆ ಒಂದೊಂದ್ಸಲ. ಎನಿವೆ, ಶಾಸ್ತ್ರ ಹೇಳ್ತಾ ಇದೆ ಈಗ ಧ್ರುವ ಮಹಾರಾಜರ ಇವರು ಚಾಕ್ಷುಷ ಮನು. ಸೊ ಎಷ್ಟನೇ ಜನರೇಷನ್ ನಾವು ನೋಡಿದ್ದದು? 1st, 2nd, 3rd, 4th, 5th ಜನರೇಷನ್ ಏನೋ ಬಂತು. ಓಕೆ, 5ನೇ ಜನರೇಷನ್ಗೆ ಯಾರು ಬಂದ್ರು? ಚಾಕ್ಷುಷ 6ನೇ ಮನುವಾಗಿ ಅವರು ಅಧಿಕಾರ ಸ್ವೀಕರಿಸಿದ್ರು. ಮತ್ತೆ ಅವರ ಮಕ್ಕಳು ಅವ್ರು ಹೇಳಿದ್ರು 12 ಜನ ಮಕ್ಕಳು ಅವ್ರದ್ದು ಮಕ್ಕಳು. ಯಾಕಂದ್ರೆ ಮನು ಅಂದ್ರೆ ಅವ್ರಿಗೆ ದೊಡ್ಡ ಇದಿದೆ, ತುಂಬಾ ಜವಾಬ್ದಾರಿ ಇದೆ. ಹಾಗೆ ಅವ್ರಿಗೆ 12 ಜನ ಮಕ್ಕಳು ಅಂತ ಅವ್ರ ಹೆಸರುಗಳು ಕೊಟ್ಟಿದ್ದಾರೆ. ಆಕೂತಿ ಅಂತ ಅವರ ಹೆಂಡತಿ ಹೆಸರು. ಸೊ ಆಕೂತಿ ಅಂತ ನಾವು ಇನ್ನೊಂದು ಆಕೂತಿ ಕೂಡ ಕೇಳಿರ್ತೀವಿ. ಮನುವಿನ ವಿರುದ್ಧ ಧ್ರುವ ಮಹಾರಾಜನ ಚಿಕ್ಕಮ್ಮ ಅನ್ಸುತ್ತೆ ಮೋಸ್ಟ್ಲಿ ಅವ್ರು. ಆಕೂತಿ, ಪ್ರಸೂತಿ, ದೇಹಭೂತಿ. ಸೊ ಅದು ಮೊದಲನೇ ಮನ್ವಂತರದಲ್ಲಿ, ಇದು 6ನೇ ಮನ್ವಂತರದಲ್ಲಿ. ಇದು ಅದು ಅಲ್ಲೇ ಓಕೆ ಅಷ್ಟೇ, 1ನೇ ಮನ್ವಂತರದಲ್ಲಿ ಇರ್ಬೇಕು. ಆದ್ರೆ ಆಮೇಲೆ ಮತ್ತೆ ಆಕೂತಿ ಅವರ ಮಗನಾಗಿ ಚಾಕ್ಷುಷ ಹುಟ್ಟೋದು. ಮತ್ತೆ ಚಾಕ್ಷುಷನ ಹೆಂಡತಿ ನಡ್ವಳ. ಸೊ ಅವರು ಇದರಲ್ಲಿ 6ನೇ ಮನುವಿನ ಎಲ್ಲ ಪುರು, ಕುತ್ಸ, ತ್ರಿತ, ದ್ಯುಮ್ನ, ಸತ್ಯವಾನ್, ಋತ, ವ್ರತ, ಅಗ್ನಿಷ್ಠೋಮ, ಅತಿರಾತ, ಪ್ರದ್ಯುಮ್ನ, ಶಿಬಿ, ಉಮುಕ. ಇವರು ಮತ್ತೆ ಉಮುಕ ಅನ್ನೋ ಒಬ್ಬ ಮಗನು. ಅವರ ಮಕ್ಕಳು, ಅವರಲ್ಲಿ 6 ಮಕ್ಕಳು ಅಂತ ಹೇಳ್ತಾರೆ. ಸುಮನ, ಖ್ಯಾತಿ, ಕ್ರತು, ಅಂಗಿರ, ಗಯ, ಅಂಗ. ಸೊ ಈ ಅಂಗ ಮಹಾರಾಜ ಬಗ್ಗೆ ಈಗ ಚರಿತ್ರೆ ಮುಂದೆ ಬರುತ್ತೆ, ಅವರ ಡಿಟೇಲ್ ಇದೆ ಇದು, ಅವರ ಡಿಟೇಲ್. ಸೊ ಅಂಗ ಮಹಾರಾಜ ಹೇಳ್ತಾರೆ ಅವರ ಹೆಂಡತಿ ಸುನೀತಿ. ಸೊ ಇದು ಡೀಟೇಲ್ ಬರುತ್ತೆ ಮುಂದೆ ನೋಡ್ತೇವೆ, ಡೀಟೇಲ್ ನಾವು ಈಗ ಇದರ ಚರಿತ್ರೆ ಬರುತ್ತೆ ಇದು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಅವರ ಮಗ ವೇನ. ಸೊ ಹೇಳ್ತಾರೆ ಸುಶೀಲ, ನಾವು ಹೆಸರು ಕೇಳ್ತೇವೆ, ಹೆಸರಿರುತ್ತೆ ಸುಶೀಲ ಅಂತ ಹೆಸರಿರುತ್ತೆ. ಆದ್ರೆ ಇವರು ದುಶೀಲ, ದೌಶೀಲ ಅಂದ್ರೆ ಎಲ್ಲ ಕೆಟ್ಟ ಗುಣಗಳು. ಎಲ್ಲ ಕೆಟ್ಟ ಗುಣಗಳ ಇಂದ ಅವನ ಮಗ ವೇನ.
ಆದ್ರೂ ಹೇಳ್ತಾರೆ ಅಂಗ ಮಹಾರಾಜರು ಅದನ್ನು ಕೂಡ ಭಗವಂತ ಕೃಪೆ ಅಂತ ತಗೊಂಡ್ರು. ಸೊ ಅವರ ಚರಿತ್ರೆ ನೋಡ್ಬೋದು ಅವ್ರದ್ದು. ಯಾಕಂದ್ರೆ ಜೀವನದಲ್ಲಿ ಆಗತ್ತೆ, ಜೀವನದಲ್ಲಿ ಯಾವಾಗಲೂ ನಾವು ಅನ್ಕೊಳ್ಳೋ ರೀತಿ ಆಗೋದಿಲ್ಲ. ಎಲ್ಲವೂ ನಮ್ಮ ಕೈಯಲ್ಲೇ ಇದೇ ಆಗ್ಬೇಕು, ಹೀಗೆ ಆಗ್ಬೇಕು, ಇದೇ ಆಗೋದಿಲ್ಲ. ಅಂಗ ಮಹಾರಾಜ ಆಕ್ಚುಲಿ ಭಗವಂತ ಶುದ್ಧ ಭಕ್ತ. ಆದ್ರೂ ಕೂಡ ಹೇಳ್ತಾರೆ ಅವರ ಜೀವನದಲ್ಲಿ ಹೇಗಾಗುತ್ತೆ ಅಂದ್ರೆ ಅವರ ಹೆಂಡತಿ ಸುನೀತಿ ಮತ್ತೆ ಅವರ ಮಗ ಯಾರು ವೇಣ ದುಶ್ಶೀಲ ಎಷ್ಟೊಂದು ದುಷ್ಟ. ಅವ್ರಿಗೆ ತುಂಬಾ ಬೇಸರ ಆಗುತ್ತೆ, ಅವ್ರಿಗೆ ಆಕ್ಚುಲಿ ತುಂಬಾ ದುಃಖ ಆಗುತ್ತೆ ಅವ್ರಿಗೆ. ಆ ದುಃಖವನ್ನು ಕೂಡ ಅವರು ಕೊನೆಗೆ ಕೃಷ್ಣ ಕೃಪೆ ಅಂತಾನೆ ಭಾವಿಸಿ ಅವರು ಆಧ್ಯಾತ್ಮಿಕ ಪರಿಪೂರ್ಣತೆ ಪಡಿತಾರೆ. ಅದು ಮುಂದೆ ಆ ಚರಿತ್ರೆ ನಾವು ನೋಡ್ತೀವಿ. ಭಾಗವತ ನೋಡಿ, ಭಾಗವತದಲ್ಲಿ ಎಷ್ಟು ಹೇಗೆ ಅಂದ್ರೆ ರಿವರ್ಸ್. ಜೀವನದಲ್ಲಿ ನಮ್ಗೆ ಒಂದೊಂದು ಸಿಚುವೇಶನ್ ವಿಪರೀತ ಅಂದ್ರೆ ಉಲ್ಟಾ ಇಲ್ಲ, ಆ ಉಲ್ಟಾನು ಕೂಡ ನಾವು ಪಾಸಿಟಿವ್ ಆಗಿ ತಗೊಳ್ಬಹುದು. ಅದು ಕೂಡ ಅದು ನಮ್ಗೆ ಒಳ್ಳೇದೇ ಅಂತ ತಗೊಳ್ಬಹುದು. ಸೊ ಯಾವ್ದು ಕೂಡ ನಮ್ಗೆ ಜೀವನದಲ್ಲಿ ಅದು ಒಳ್ಳೇದು ಕೆಟ್ಟದ್ದು, ಅದು ಹೀಗಾಯ್ತು ಯಾಕಾಗಾಯ್ತು ಅಂತ ನಾವು ಯೋಚನೆ ಮಾಡೋ ಅಗತ್ಯ. ಅಂಗ ಮಹಾರಾಜನ ಚರಿತ್ರೆ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಆಕ್ಚುಲಿ ನೋಡಿದ್ರೆ ಅವ್ರ ಜೀವನದಲ್ಲಿ ದೌರ್ಭಾಗ್ಯ ಸ್ಥಿತಿ ತರ ಅನ್ಸುತ್ತೆ, ಆದ್ರೆ ಅದು ಕೂಡ ಅವರು ಸೌಭಾಗ್ಯ ಸ್ಥಿತಿ ಮಾಡ್ಕೊಳ್ತಾರೆ. ಸೊ ಅದು ಡೀಟೇಲ್ ಇದೆ, ಅದು ಚರಿತ್ರೆ ಇದೆ, ಮತ್ತೆ ನೋಡೋಣ ಅದು. ಸೊ ಇವತ್ತು ಹರೇ ಕೃಷ್ಣ. ಸೊ ಇವತ್ತು ಏನಂದ್ರೆ ಸುಶೀಲ ವೇಣ. ಸೊ ವೇಣ ಮಹಾರಾಜ ಬಗ್ಗೆ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಪ್ರಭುಪಾದರು ಮತ್ತೆ ನಾವು ನಿನ್ನೆ ಕೂಡ ಅದೇ ಪಾಯಿಂಟ್ ನೋಡ್ತಾ ಇದ್ವಿ. ರಾಜರ್ಷಿಗಳು ಹಿಂದೆ ಇರ್ತಾ ಇದ್ರು, ಅವರ ಕಾರ್ಯನಿರ್ವಹಣೆಯಲ್ಲಿ ಎಲ್ಲವೂ ಕೂಡ ಎಷ್ಟು ಇದಿರ್ತಾ ಇತ್ತು ಅಂದ್ರೆ ಅದು ಸರಿಯಾದ ವ್ಯವಸ್ಥೆ ಮೊನಾರ್ಕಿ. ಸೊ ಇವತ್ತಿನ ಪ್ರಜಾಪ್ರಭುತ್ವ ಅಂದ್ರೆ ಡೆಮೋಕ್ರಸಿ. ಸೊ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳು ಪ್ರಭುವನ್ನ ಚುನಾವಣೆ ಮಾಡೋದು, ಇದು ಸರಿಯಲ್ಲ ಅಂತ ಮತ್ತೆ ಪ್ರಭುಪಾದರು ಅದನ್ನೇ ಹೇಳ್ತಾ ಇದ್ದಾರೆ. ಎಷ್ಟಕ್ಕೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಈ ವೇಣ ಮಹಾರಾಜ ಅವನು ತಪ್ಪು ದಾರಿ ಹಿಡಿದ. ತಪ್ಪಿಯ ದಾರಿ ಹಿಡಿದಾಗ ಅವನನ್ನು ಬ್ರಾಹ್ಮಣ ಸಭೆ ಏನಿತ್ತು ಅವರು ಅವನನ್ನು ಶಾಪ ಕೊಟ್ಟರು, ಅವನು ಸಾಯಿಸಿದರು. ಸೊ ಮತ್ತೆ ಪೃಥು ಮಹಾರಾಜ ಮತ್ತೆ ಅವನ ಮಗನಾಗಿ ಹುಟ್ಟೋದು. ಸೊ ಅದನ್ನ ಇವಾಗ ನಾವು ನೋಡ್ತಾ ಇದ್ವಿ. ವೇಣ ಮಹಾರಾಜನ ಇವರು ಕೇವಲ ಅವ್ರ ಮಾತಿನಿಂದನೇ ಶಾಪದಿಂದನೇ ಕೊಂದರಂತೆ. ಎಷ್ಟು ಪವರ್ಫುಲ್ ಬ್ರಾಹ್ಮಣರಂದ್ರೆ ಅಷ್ಟು ಪವಿತ್ರ ಇರ್ತಾ ಇದೆ ಬ್ರಾಹ್ಮಣರಂದ್ರೆ. ಶಮ ದಮ ತಪ ಶೌಚಂ ಶಾಂತಿ ಆರ್ಜಂ ಯಮಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಸೊ ಈ ಗುಣಗಳಿದ್ರೆ ಆಗ ಅವಾಗ ಶಕ್ತಿ. ಎಷ್ಟು ಮಟ್ಟಿಗೆ ಶಕ್ತಿ ಅಂದ್ರೆ ನಾವು ಕೇಳಿದ್ದು, ನಾವು ಭಾಗವತ ನಾವು ಕೇಳೋದು ಪರೀಕ್ಷಿತ್ ಮಹಾರಾಜರು ಅವರಿಗೆ ಶಾಪ ಆಗೋದ್ರಿಂದ ಕೇಳೋದು. ಯಾರಿಗೆ ಶಾಪ ಆಗೋದು? ಪರೀಕ್ಷಿತ್ ಮಹಾರಾಜರಿಗೆ ಯಾರಿಂದ ಶಾಪ ಆಗೋದು? ಶೃಂಗಿಯಿಂದ ಶಾಪ ಆಗೋದು. ಸೊ ಶೃಂಗಿ ಬ್ರಾಹ್ಮಣ ಅಲ್ಲ, ಶೃಂಗಿ ಬ್ರಾಹ್ಮಣನ ಮಗ. ಆದ್ರೆ ಎಷ್ಟು ಅವ್ರ ತಂದೆ ಪವರ್ ಇತ್ತು. ಶೃಂಗಿಯ ತಂದೆ ಶಾಮಿಕ ಋಷಿ. ಸೊ ಅವ್ರಿಗೆ ಎಷ್ಟು ಶಕ್ತಿ ಇತ್ತು ಅಂದ್ರೆ ಅವನ ಮಗನಿಗೂ ಕೂಡ ಹುಟ್ಟತಾನೆ ಅಷ್ಟು ಶಕ್ತಿ ಇತ್ತು. ಅವನು ಬ್ರಾಹ್ಮಣನಾಗಿಲ್ಲ, ಇನ್ನ ಬ್ರಹ್ಮ ಬಂಧುವೇ ಅಷ್ಟೇ ಅವನು. ಆದ್ರೂ ಕೂಡ ಆ ರೀತಿಯ ಒಂದು ಹಿಂದೆ ಅವ್ರ ಸ್ವಲ್ಪ ಇದಿರ್ತಾ ಇತ್ತು. ಸೊ ಹಾಗೆ ಸೊ ಹೇಳೋದು ಆತರ ಶಕ್ತಿ ಇರೋದ್ರಿಂದ ಅವ್ರ ಶಾಪಕ್ಕೆ ಇದ್ದಿದ್ದು. ಇಲ್ಲಾಂದ್ರೆ ಯಾರ ಶಾಪ ಇದು? ಸೊ ಅದರಲ್ಲಿ ಅವರು ಈ ಪ್ರಜಾಪ್ರಭುತ್ವ ಸರಿಯಲ್ಲ, ಎಷ್ಟೇ ಇದ್ರು ರಾಜ್ಯಭಾರ ಇರ್ಬೇಕು ಅನ್ನೋಕೆ ಒಬ್ಬ ರಾಜ ಸರಿ ಇಲ್ಲ, ಇನ್ನೊಬ್ಬ ರಾಜನ ಅವರು ಆಯ್ಕೆ ಮಾಡ್ತಾರೆ. ಸೊ ನಿನ್ನೆ ಕೂಡ ನಾವು ಕೇಳಿದ್ದು ಉತ್ಕಲ ಮತ್ತೆ ವತ್ಸರ, ಧ್ರುವನ ಮಕ್ಕಳು. ಉತ್ಕಲ ಅವ್ರಿಗೆ ಇಷ್ಟ ಇಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ, ಹಾಗಾಗಿ ಅವರೆಲ್ಲ ವತ್ಸರನ್ನು ಮಾಡಿದ್ರು. ಸೊ ಅದೇ ರೀತಿಯಲ್ಲಿ ಇವತ್ತು ಏನಿವೆ ವೇಣನನ್ನು ಅದು ಚಾನ್ಸ್ ಕೊಡ್ತಾರೆ, ಒಂದು ಅವಕಾಶ ಕೊಡ್ತಾರೆ. ಸರಿಯಾಗಿಲ್ಲದೆ ಇರುವಾಗ ಮತ್ತೆ ಅವರ ಬಲಗೈ ಹೇಳ್ತಾ ಇದ್ದಾರೆ, ಬಲಗೈಯನ್ನು ಅವರು ಕಡೆಗೋಲಾಗಿಟ್ಕೊಂಡು ಅವರು ಮಂಥನ ಮಾಡಿದ್ರು. ಸಮುದ್ರ ಮಂಥನ ಮಾಡಿ ಹೇಗೆ ನಾವು ಕೇಳಿದ್ವಿ ಸಮುದ್ರ ಮಂಥನ ಇದ್ದಾರೆ, ಅದೇ ರೀತಿಯಲ್ಲಿ ಇವರು ಏನೋ ಚರ್ನ್ ಮಾಡೋದು. ಆಕ್ಚುಲಿ ಏನಾಗುತ್ತೆ ಅಂದ್ರೆ ವೇಣನ ಅವರು ಶಾಪ ಕೊಟ್ಮೇಲೆ ಅವರ ಅಂತ್ಯ ಆಗತ್ತೆ. ಮತ್ತೆ ಅವರ ತಾಯಿ ಸುನೀತಿ ಏನ್ ಮಾಡ್ತಾರೆ, ಸುನೀತಾ ಅವ್ರು ಏನ್ ಮಾಡ್ತಾರೆ, ಯಾವ್ದೋ ಒಂದು ಹೇಳ್ತಾರೆ, ಮುಂದೆ ಬರುತ್ತೆ, ಏನೋ ಒಂದು ಕೈಂಡ್ ಆಫ್ ಆಯಿಲ್ ಏನೋ ಅನ್ಸುತ್ತೆ, ಏನೋ ಒಂದು ರಸಾಯನ ಯಾವ್ದು, ಅದರಲ್ಲಿ ಅವರು ಪ್ರಿಸರ್ವ್ ಮಾಡ್ತಾರೆ. ಇವಾಗ ಡಾಕ್ಟರ್ಸ್ ಇದೆಲ್ಲ ಏನೋ ಮಾಡ್ತಾರೆ. ಈಗ ಸತ್ ಮೇಲೂ ಕೂಡ ನೀವು ಹೋದಾಗ ಹಾಸ್ಪಿಟಲ್ಸ್ ಅಲ್ಲಿ ಅದು ಫಾರ್ಮಾಲಿಟಿ ಅನ್ಸುತ್ತೆ, ಅದು ಮಾರ್ಚುರಿ, ಅದು ವಾಸನೆ ಅಂದ್ರೆ ಅಲ್ಲಿ ಮೊದಲಿಗೆ ಹೋದ್ರೆ ಫಸ್ಟ್ ಟೈಮ್ಗೆ ಅಲ್ಲೇ ವಾಂತಿ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಮೆಡಿಕಲ್ ಸ್ಟೂಡೆಂಟ್ ಫಸ್ಟ್ ಇಯರ್ ಹೋದಾಗ ಅನಾಟಮಿ ಅಂತ ಇರುತ್ತೆ, ಅಲ್ಲೂ ಕೂಡ ಎಷ್ಟೋ ಜನ ಪರ್ಟಿಕ್ಯುಲರ್ಲಿ ಹೆಣ್ಣು ಮಕ್ಕಳು ಅವರು ಸುತ್ತು ಬೀಳೋದೇ ಅವರು, ಯಾಕಂದ್ರೆ ಅಷ್ಟು ವಾಸನೆ, ದುರ್ವಾಸನೆ. ಈ ತರ ಎಲ್ಲ ಇಲ್ಲ. ಇನ್ನು ಬೇರೆ ಒಳ್ಳೆ ಟೆಕ್ನಾಲಜಿ ಇದೆ,
ಹಿಂದೆ ಆಯುರ್ವೇದದ ಪ್ರಕಾರ ನಾವು ನೋಡೋದು ಸುನೀತ ಅವರು ಈ ತರ ವಾಸನೆ ಎಲ್ಲ ಇರೋ ತರ ಮಾಡಿಲ್ಲ, ಒಳ್ಳೆ ಸುಗಂಧ ತೈಲ ಯಾವ್ದ್ರಲ್ಲಿ ಅವರು ಆ ವೇಣನ ಇಟ್ಟಿದ್ರು. ಪ್ರಭುಜಿ ಅದ ಅನುಭವ ನೋಡಿದಿರಲ್ಲ ಪ್ರಭುಜಿ ಬೀಳುದು. ಅದು ಕಾಮನ್, ಅದು ಪ್ರತಿಯೊಂದು ಆಗ್ಲೇಬೇಕದು, ಅದು ನಿಯಮ. ಯಾರೋ ಒಬ್ರೋ ಇಬ್ರೋ ಬೀಳ್ಲೇಬೇಕು ಫಸ್ಟ್ ಕ್ಲಾಸ್ ಅಲ್ಲಿ, ಯಾವ ಕಾಲೇಜ್ ಯಾವ ಇದ್ರೂ ಮಾಡ್ಲಾಗಿಲ್ಲ. ಸೊ ಏನಿವೆ ಈ ತರ ಮಾಡ್ಲಿಲ್ಲ ಅವರು. ತುಂಬಾ ಸುಗಂಧ ತೈಲದಲ್ಲಿ ಅವರು ಏನಿಟ್ರು. ಇಟ್ಮೇಲೆ ಹೇಳ್ತಾರೆ ಇವನ್ ದಶರಥ ಮಾತಾಜಿ ದಶರಥ ಇದ್ ಮಾಡಿದ್ರಲ್ಲ ಪ್ರಭುಜಿ. ಮಾಡಿದ್ರು ನೀವು ಹೇಳ್ತೀರಿ. ಮತ್ತೆ ರಾಮಚಂದ್ರನ್ ಬರ್ಬೇಕು ಅಂತ ನಾವು ಸುಮಾರು ದಿವಸ ಹೇಳ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ ನಂಗೆ ರಾಮಾಯಣದಿಂದ. ನೋಡಿ ಸೊ ಅದೇ ರೀತಿಯಲ್ಲಿ ಪ್ರಿಸರ್ವ್ ಮಾಡಿಟ್ಟಿರ್ತಾರೆ. ಪ್ರಿಸರ್ವ್ ಮಾಡಿದ್ರೆ ಅಷ್ಟೇ ಅಲ್ಲ, ಇವಾಗ ಹೇಳ್ತಾರೆ ಆ ದೇಹದ ಭಾಗದಿಂದ ಅವರು ಈಗ ಜೀವಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಡಾಕ್ಟರ್ಗಳು ಇವಾಗ ನಾವು ಸತ್ಮೇಲೆ ಏನ್ ಮಾಡಕ್ಕಾಗಲ್ಲ. ಈಗ ಯಾರಾದ್ರು ಡಾಕ್ಟರ್ ಇದ್ದಾರೆ, ಈಗ ಆ ರೀತಿ ಇದೆಯಾ, ಯಾವ್ದಾದ್ರು ಹಾಸ್ಪಿಟಲ್ ಇದೆಯಾ, ಈ ಹಾಸ್ಪಿಟಲ್ ಹೋಗೋಣ ನಾವು, ಮಣಿಪಾಲ್ ಹಾಸ್ಪಿಟಲ್, ಅಲ್ಲಿ ಮಾಡ್ತಾರೆ, ಈ ತರ ವೈದ್ಯರಿದ್ದಾರೆ, ಈ ಸತ್ತ ದೇಹದಿಂದ ಇನ್ನೊಂದು ಸತ್ಯ ಕೊಡ್ತಾರೆ. ಇಲ್ಲ ಇಲ್ಲಿ ಸೊ ಆದ್ರೆ ಇದೆಲ್ಲ ಸಾಧ್ಯ ಇದೆ. ನಮಗೆ ಅಸಾಧ್ಯವಾದದ್ದು. ಹಲೋ ಪ್ರಭುಜಿ, ಪ್ರಭುಜಿ ಈ ದುಷ್ಟನಾದ ವೇಣನ ಒಂದು ಕೈಯಿಂದ ಮಂಥನ ಮಾಡ್ದಾಗ್ಲೇನೆ ಪುಸ್ತಕ ಹುಟ್ಟಿದ್ರು ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದಲ್ವಾ? ಹೇಳ್ತಾರೆ ಅವರೆಲ್ಲ ದುಷ್ಟಗಳನ್ನ ಗುಣಗಳನ್ನ ತೆಗೆದು ಬಿಡ್ತಾರೆ ಅಂತ ಹೇಳ್ತಾರೆ. ನಿಷಾದ ಅಂತ ಕಾಡು ಮನುಷ್ಯ ಅವರ ಇದು ಜನಾಂಗ ಬಂತು ಅದರಿಂದ ಅಂತ ಹೇಳ್ತಾರೆ. ನೋಡಿ ಅವರಿಗೆ ಈ ತರ ನಿಯಮಗಳು ಎಲ್ಲ ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ಬೇಕು ಅಂತಿಲ್ಲ. ಕಾಡಿನಲ್ಲಿ ಅವರು ಮೃಗಗಳ ಮಧ್ಯೆ ಇದ್ದಾರೆ. ಸೊ ಅವ್ರಿಗೆ ಅಲ್ಲಿ ಏನು ಆಹಾರನೋ ಏನೋ ಅವ್ರ ಆಚರಣೆನೋ, ಸೊ ನಾವ್ ಇಲ್ಲಿ ನಾಗರಿಕತೆಯಾಗಿ ಇರಬೇಕು ಅಂತ ಅವಶ್ಯಕತೆ ಇಲ್ಲ. ಅವ್ರಿಗೆ ಇದೆಲ್ಲ ಇದಾಗೋದಿಲ್ಲ, ಮದ್ಯಪಾನ ಇದೆಲ್ಲ ಕೂಡ ಅವ್ರಿಗೆ ತೊಂದರೆ ಇಲ್ಲ. ಸೊ ಈ ರೀತಿ ಇರೋದು. ಹಾಗಾಗಿ ಆತರ ಒಂದು ಮೊದಲ ವ್ಯಕ್ತಿನ ಅವರು ಸೃಷ್ಟಿ ಮಾಡ್ತಾರೆ. ನಂತರ ಅವರು ಭಗವಂತನ ಅಂಶವಾದ ನಾರಾಯಣ ಅಂಶ ಅಂತ ಕೇಳ್ತಾ ಇದ್ದಾರೆ. ಪೃಥು ಮಹಾರಾಜ, ಆದಿರಾಜ, ಮೊದಲ ರಾಜ ಅಂತ ಹೇಳ್ತಾರೆ, ಆದಿಚಕ್ರವರ್ತಿ. ಸೊ ಅವರನ್ನು ಸೃಷ್ಟಿ ಮಾಡ್ತಾರೆ. ಅಂದ್ರೆ ಶಾಸನ ಶಕ್ತಿ ಅಂತ ಹೇಳ್ತಾರೆ ಪೃಥು ಮಹಾರಾಜಿಗೆ. ಶಕ್ತಾವೇಶ ಅವತಾರ, ಈ ಶಾಸನ ಮಾಡೋದಕ್ಕೆ ಹೇಗೆ, ಈ ರಾಜನಾಗಿ ಹೇಗೆ ಮಾಡೋದು, ಹೇಗೆ ಪ್ರಜೆಗಳನ್ನ ರಕ್ಷಣೆ ಕೊಡೋದು, ಸೊ ಅದು ಆ ಒಂದು ತೋರ್ಸೋದಕ್ಕೆ ಆ ರೀತಿ ಒಂದು ಅವತಾರ ತೆಗೆದುಕೊಂಡು ಇವರು ಒಬ್ಬ ವ್ಯಕ್ತಿಗೆ ಆ ಶಕ್ತಿಯನ್ನು ಕೊಟ್ಟು ಅವರು ಪೃಥು ಮಹಾರಾಜರು ಅವರು ಅವತರಿಸಿ ಬರೋದು. ಸೊ ಪ್ರಭುಪಾದರು ನಮ್ಗೆ ಭಾರತದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ, ಒಂದು ಉದಾಹರಣೆ ಕೊಡೋದು ಪ್ರಭುಪಾದರು ಮತ್ತೆ ಹೇಳ್ತಾ ಇರೋದು, ಕಳ್ಳರು. ಸೊ ಕಳ್ಳರು ಇದ್ದೇ ಇರ್ತಾರೆ, ಸ್ವಭಾವದವರು ಇದ್ದೇ ಇರ್ತಾರೆ. ಆದ್ರೆ ಪ್ರಭುಪಾದರು ಈ ಇತ್ತೀಚೆಗೆ 100 ವರ್ಷದ ಹಿಂದೆ ಕೂಡ ಒಂದು ಕಾಶ್ಮೀರ ರಾಜ್ಯದಲ್ಲಿ ಅಷ್ಟು ಒಂದು ಇದಿತ್ತು. ಕಾಶ್ಮೀರ ಇವಾಗ ಹೇಳಿದ್ರೆ ಅದು ಕಾಶ್ಮೀರ ಜಾಸ್ತಿ ಮುಸ್ಲಿಮ್ಸ್ ಆಗ್ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ಆಕ್ಚುಲಿ ಐತಿಹಾಸಿಕ ಹಿಂದೂ ರಾಜನೇ. ಈಗ ಸ್ವಾತಂತ್ರ್ಯದ ಮುಂಚೆ ಕೂಡ ಅಲ್ಲಿ ಹಿಂದೂ ರಾಜನೇ ಇದ್ದದ್ದು. ರಾಜನು ಈ ಕಡೆಗೆ ಇದ್ ಮಾಡ್ತಾನೆ, ಸೈನ್ ಮಾಡ್ತಾನೆ, ಆದ್ರೆ ಅಲ್ಲಿ ಪ್ರಜೆಗಳು ಆಮೇಲೆ ಬ್ರಿಟಿಷರು ಅವ್ರು ಆ ಕಡೆಗೆ ಇದ್ ಮಾಡ್ತಾರೆ. ಏನೋ ಆಗುತ್ತೆ ಅದೆಲ್ಲ, ಅದು ಪೊಲಿಟಿಕ್ಸ್. ನೀವು ಅದು ಪೊಲಿಟಿಕ್ಸ್ ಓದಿ ತಿಳಿಯುತ್ತೆ ನಿಮ್ಗೆ. ಇಲ್ಲಾಂದ್ರೆ ರಾಜ ಇಂಡಿಯಾಗೆ ಸೇರ್ಬೇಕು ಅಂತ ಕಾಶ್ಮೀರ ರಾಜ ಕೂಡ ಬರೆಯುತ್ತೆ. ಸೊ ಅವರ ಹಿರಿಯರು, ಮೋಸ್ಟ್ಲಿ 1-2 ಜನರೇಷನ್ ಹಿರಿಯರು ಅನ್ಸುತ್ತೆ. ಸೊ ಹೇಳ್ತಾರೆ ಅವ್ರು ಎಷ್ಟು ಪರಾಕ್ರಮಿಗಳಿದ್ರು, ಮತ್ತೆ ಎಷ್ಟು ಒಂದು ಶಿಸ್ತು ಇದ್ರೆ, ಯಾರೋ ಕಳ್ಳನ ಸಿಕ್ಕಿ ಬಿದ್ರೆ ಅವ್ರ 2 ಕೈಗಳು ಕೂಡ ರಾಜನೇ ಕತ್ತರಿಸ್ಬಿಡ್ತಾರೆ. ರಾಜನೇ 2 ಕೈಗಳು. ಯಾಕಂದ್ರೆ ನಮ್ಗೇನಾದ್ರು ಕಳ್ಳತನ ಮಾಡೋ ಕೈಗಳಿದ್ರೆ ತಾನೆ ಕೈಯಲ್ಲಿ ಕತ್ತರಿಸ್. ಆದ್ರೆ ಒಬ್ಬರಿಗೆ ಮಾಡಿದ್ರೆ ಹೇಳ್ತಾರೆ ಯಾರು ಮಾಡಿದ್ವಿ ನಾವು, ಮತ್ತೆ ಅಯ್ಯೋ ನಾನು ಮುಟ್ಟಿದ್ರೆ ನನಗೆ ಏನಾಗುತ್ತೆ, ನನಗೆ ಬೇಡ ನನಗೆ. ಸೊ ಎಷ್ಟು ಮಟ್ಟಿಗೆ ಭಯ ಅಂದ್ರೆ ಹೇಳ್ತಾರೆ, ಯಾರಾದ್ರೂ ರಸ್ತೆಯಲ್ಲಿ ಏನಾದ್ರು ಬಿಟ್ಟು ಹೋದ್ರೆ, ನೀವು ರಸ್ತೆಯನ್ನು ಬಿಟ್ಟು ಹೋಗ್ತೀವಿ, ಎಷ್ಟು ಬಿಟ್ಟು ಹೋಗ್ತೀವಿ, ಇದು ಆಗತ್ತೆ, ಇದು ಮಿಸ್ ಆಗ್ಬಿಡುತ್ತೆ. ಯಾರು ಕೂಡ ತಗೊಳ್ಳಾಗೂ ಇಲ್ವಂತೆ. ತಗೊಳಕಿದ್ರೆ ಆ ತಗೊಂಡ್ಬಿಟ್ರೆ ಆಮೇಲೆ ಯಾರಾದ್ರೂ ಹೇಳ್ಬೋದಲ್ಲ, ಇವನ್ ತಗೊಂಡ್ಬಿಟ್ಟ, ಇವನು ಕಳ್ಳತನ ಮಾಡ್ಬಿಟ್ಟ ಅಂತ. ಸೊ ಅದಕ್ಕೆ ಅವ್ರು ತಗೊಳ್ಳೋದಿಲ್ಲ. ಅವರು ಹಾಗೆ ಬಿಟ್ಟು ಹೋಗ್ತಾರೆ. ಯಾರು ಕಳ್ದೋದು ಅವರೇ ಬಂದು ರಸ್ತೆಯಲ್ಲಿ ಮತ್ತೆ ಹುಡುಕಿ ಸಿಗ್ತಾರೆ. ಅಷ್ಟರ ಮಟ್ಟಿಗೆ ಅಷ್ಟು ಭಯ. ಸೌದಿಯಲ್ಲಿ ನೋಡಿ ಮಾತಾಜಿ ಹೇಳ್ತಾರೆ, ಸೌದಿಯಲ್ಲೂ ಕೂಡ ಹಾಗೆಲ್ಲ ಇದೆ. ಸೊ ಆಕ್ಚುಲಿ ಇದು ಒಳ್ಳೆಯದು. ಇದು ಆ ರೀತಿ ಶಿಸ್ತಿದ್ರೇನೆ ಹೀಗೆ ಅದು ಜನರಿಗೆ, ಪ್ರಜೆಗಳಿಗೆ, ಅವ್ರಿಗೂ ಎಲ್ಲರೂ ಕೂಡ ಒಂದು ಕಳ್ಳರು ಅಂದ್ರೆ ಎಲ್ಲೋ ಒಂದು 0.1% 0.01% ಇರ್ತಾರೆ ಅಷ್ಟೇ. ಒಂದು 100ಕ್ಕೋ 1000ಕ್ಕೋ 10,000ಕ್ಕೋ ಒಬ್ಬರು. ಆದರೆ ಈ ಭಯ ಬೇಕು, ಅಗತ್ಯ ಇದೆ, ಅಗತ್ಯ ಇಲ್ಲ ಅಂದ್ರೆ ಅದು 0.01% ಇರೋದು 1,000ಕ್ಕೆ ಇರೋರು ಆಮೇಲೆ ಸಮಯಕ್ಕೆ 100ಕ್ಕೆ ಒಬ್ಬರು ಆಗ್ತಾರೆ, ಆಮೇಲೆ 10 ಜನಕ್ಕೆ ಒಬ್ಬರು ಆಗ್ಬಿಡ್ತಾರೆ. ಯಾಕಂದ್ರೆ ಭಯ ಇಲ್ಲ. ಸೊ ಅದು ಹೆಚ್ಚುತ್ತಾ ಹೋಗುತ್ತೆ. ಏನ ತೊಂದರೆ ಇಲ್ಲ. ಹೇಗೋ ಇದು ಕೋರ್ಟ್ಗೆ ಹೋದ್ರೆ ಲಾಯರ್ ಇದ್ದಾರೆ, ನಮ್ಗೆ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರು ಕರ್ಕೊಂಡ್ ಬರ್ತಾರೆ, ವಾಪಸ್ ಬರ್ತಾರೆ. ಆಮೇಲೆ ಇವತ್ತಿನ ಕಾನೂನಲ್ಲಿ ಸಿಕ್ಕಿ ಬೀಳೋದು ಇಲ್ಲ. ಪ್ರಭುಪಾದರು ಅದು ಕೂಡ ಹೇಳ್ತಾರೆ, ಕಳ್ಳರು ಸಿಕ್ಕಿ ಬೀಳೋದು ಇಲ್ಲ ಈಗ ಅಲ್ವಾ. ಈಗ ಸಾಕ್ಷಿಗಳಿದ್ರು ಕೂಡ ತಪ್ಪಿಸ್ಕೊಂಡ್ಬಿಡ್ತಾರೆ. ಇದು ಸಾಕ್ಷಿಗಳನ್ನೇ ಕೂಡ ಅವರು ಡ್ರೈವ್ ಮಾಡಿ ಹಣ ಕೊಟ್ಟು ಅವ್ರನ್ನು ಕೂಡ ಬೇರೆ ಹೇಳ್ತಾರೆ. ಸೊ ಈಗಿರೋ ಕಾನೂನು
ಆದ್ರೆ ರಾಜನು ಭಗವಂತನ ಪ್ರತಿನಿಧಿಯಾಗಿ ನರದೇವ ಅವರು ಆತರ ಇದ್ರೆ, ರಾಜ್ಯಭಾರ ಇದ್ರೆ ಆಗ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಪ್ರಜೆಗಳಿಗೆ ಅದು ರಾಮರಾಜ್ಯವಾಗೇ ಆಗುತ್ತೆ. ಯುಧಿಷ್ಠಿರ ಮಹಾರಾಜರೆಲ್ಲ ಸೃಷ್ಟಿ ಮಾಡಿದ ರಾಮರಾಜ್ಯ, ಯಾಕಂದ್ರೆ ಅವರು ಭಗವಂತನ ಪ್ರತಿನಿಧಿಸಿ ಅವರು ಕಾರ್ಯನಿರ್ವಹಣೆ ಮಾಡ್ತಾರೆ. ಓಕೆ, ಸೊ ಇವತ್ತಿಗೆ ನಾನು ಅಲ್ಲಿ ನಿಲ್ಲಿಸ್ತೀನಿ. ಇವತ್ತು ವೈಕುಂಠ ಏಕಾದಶಿ. ಸೊ ವೈಕುಂಠ ಏಕಾದಶಿ, ಸೊ ನಾನು ಸ್ವಲ್ಪ ಇಲ್ಲಿ ಕೇಳಿದ ಬಗ್ಗೆ ಏನಂದ್ರೆ, ವೈಕುಂಠ ಏಕಾದಶಿ ಆಚಾರ್ಯರು ನಮ್ಮ ಆಳ್ವಾರ್ ಅಂತ, ಇವರು ಬಹಳ ದೊಡ್ಡ ಭಕ್ತರು. ರಾಮಾನುಜಾಚಾರ್ಯ ಸಂಪ್ರದಾಯ, ಶ್ರೀ ಸಂಪ್ರದಾಯ ಬರುವವರು. ಇವರ ಜನನ ಹೇಳ್ತಾರೆ, ನಮ್ಮ ಆಳ್ವಾರವರು ಇದೇ ಕಲಿಯುಗದ 43ನೇ ವರ್ಷ, 44 ವರ್ಷ, ಅಂದ್ರೆ ಈಗ ಕಲಿಯುಗ ಆಗಿ 5,000 ವರ್ಷಗಳಾಗಿದೆ. ಸೊ ಆ ಸಮಯದಲ್ಲೇ ಕೃಷ್ಣನು ಕೂಡ ತನ್ನ ಧಾಮಕ್ಕೆ ಹೊರಟದ್ದು, ಕಲಿಯುಗ ಆ ಟೈಮಲ್ಲಿ. ಜಸ್ಟ್ ಆ ಸಮಯದಲ್ಲೇ ಎಷ್ಟು 44 ವರ್ಷ ಅಷ್ಟೇ. ಆ ಸಮಯದಲ್ಲಿ ಇವರ ಜನನ ನಮ್ಮ ಆಳ್ವಾರ. ಇನ್ನ ಕೆಲವು ಇವರು ಆಳ್ವಾರ್ 12 ಜನ ಆಳ್ವಾರಲ್ಲಿ 3-4 ಜನ ಆಳ್ವಾರು ದ್ವಾಪರ ಯುಗದಲ್ಲಿ ಆ ಸಮಯದಲ್ಲಿ. ಇವರು 5ನೇ ವ್ಯಕ್ತಿ ಅಂತ ಹೇಳ್ತಾರೆ. 12 ಜನ ಆಳ್ವಾರ್ ಹೇಳ್ತಾರೆ, ನಮ್ಮ ಆಳ್ವಾರ್ 5ನೇ ಅವರು. ಇವರು ಕಲಿಯುಗ ಪ್ರಾರಂಭದಲ್ಲಿ ಜಸ್ಟ್ ಆ ಟೈಮ್ ಕೃಷ್ಣನ ಇದಾಗಿ 44 ವರ್ಷ ಅಷ್ಟೇ. ಆದ್ರೆ ಹುಟ್ಟಿದವರು ಇಲ್ಲಿ ದಕ್ಷಿಣದಲ್ಲಿ ತಾಮ್ರಪರ್ಣಿ ನದಿ. ತಾಮ್ರಪರ್ಣಿ ಅಂದ್ರೆ ಇದು ನಮಗೆ ತಾಮ್ರಪರ್ಣಿ ಈ ಕನ್ಯಾಕುಮಾರಿ ಅಂತ ಬರುತ್ತೆ, ತಿರುನಲ್ವೇಲಿ ಆ ಕಡೆಗೆ ಬರುತ್ತೆ. ಆ ತಿರುನಲ್ವೇಲಿ ಇದರಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ಇದು ಹೇಳ್ತಾರೆ, ನವ ತಿರುಪತಿ ಅಂತಾನೆ ಮಂದಿರಗಳು ಅಂತ ಹೇಳ್ತಾರೆ. ಸೊ ಅಲ್ಲಿ ಹತ್ತಿರದಲ್ಲಿ ಇವ್ರದ್ದು ಜನನ ಆಗಿತ್ತು, ನಮ್ಮ ಆಳ್ವಾರ್. ಜನನ ಆಗಿ ಇವ್ರು ಹೇಳ್ತಾರೆ, ಇವ್ರು ಹುಟ್ಟಿದಾಗ ಈ ಸೇಮ್ ನಾವು ಈಗ ಕೇಳಿದಲ್ಲ ಉತ್ಕಲ ಹೇಗೆ ಒಂದು ಏನು ಇಲ್ಲದೆ ಆಗಿದ್ರು, ಮಗುವಾಗಿ ಹುಟ್ಟಿದಾಗ ಇವರು ರೆಸ್ಪಾನ್ಸಿಬಲ್ ಅಂತೆ. ಮಗು ಏನೋ ಒಂದು ಅಳ್ಳಿಲ್ಲ, ಮಗು ಅಂದ್ರೆ ಅಳ್ಬೇಕು, ಇನ್ನೊಂದು ಇದು ಮಾಡ್ಬೇಕು, ಕೈಕಾಲ ಆಚೆ ಈಚೆ ತರ ಮಾಡ್ಬೇಕು, ಏನು ಮಾಡ್ತಾ ಇಲ್ಲ. ಸೊ ಹೇಳ್ತಾರೆ, ಎಷ್ಟೋ ಸುಮಾರು ದಿವಸಗಳೇ ಆಗುತ್ತೆ ಅನ್ಸುತ್ತೆ, 12 ದಿವಸಗಳೇ ಆಗುತ್ತೆ ಅನ್ಸುತ್ತೆ, ಏನು ಚಟುವಟಿಕೆ ತೋರಿಸ್ತಾ ಇಲ್ಲ ಮಗು. ಏನೋ ಒಂದು ಕಣ್ಣು ಮುಚ್ಚಿದೆ, ಏನ್ ಮಾತಾಡಿದ್ರು ಕೂಡ ಮಗು ರೆಸ್ಪಾನ್ಸ್ ಇಲ್ಲ. ಸೊ ತಾಯಿ ತಂದೆಗೆ ಏನನ್ಸುತ್ತೆ, ಮೋಸ್ಟ್ಲಿ ಮಗು ಏನೋ ಕೊರತೆ ಇರ್ಬೇಕು, ಏನೋ ಇದಿರ್ಬೇಕು ಅಂತ. ಮತ್ತೆ ಅವ್ರು ಹೇಳ್ತಾರೆ ಅನ್ಸುತ್ತೆ, ತಾಯಿ ತಂದೆ ಬಂದು ಅವರು ಅಲ್ಲಿ ಹತ್ತಿರದಲ್ಲಿ ತಾಮ್ರಪರ್ಣಿ ನದಿ ಹತ್ರ ಒಂದು ಯಾವ್ದೋ ಒಂದು ಹುಣಸೆ ಮರ ಅನ್ಸುತ್ತೆ, ಟ್ಯಾಮರಿನ್ ಟ್ರೀ, ಹುಣಸೆ ಮರದ ಹತ್ರ ಅಲ್ಲಿ ಅವರು ಅದ್ ಇಟ್ಬಿಟ್ಟು, ಅದು ಮಂದಿರ ಇದೆ ಅಲ್ಲಿ, ದೇವರದೊಂದು ಇದಿದೆ ಅಲ್ಲಿ, ಮಂದಿರ ದೇವಸ್ಥಾನ, ಅದ ಹೆಸರು ಇದೆ ಅಲ್ಲಿ. ಸೊ ಅಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ ಅವರು ಈ ಮಗು ಹೀಗಿದೆ ಅಂತ ಹೇಳಿ ಅಲ್ಲಿ ಬಿಟ್ಬಿಡ್ತಾರೆ. ಆಮೇಲೆ ಅವ್ರು ಹುಟ್ಟಿದ ವಂಶ ಕೂಡ ಅವರು ಬ್ರಾಹ್ಮಣ ಕುಲ ಅಲ್ಲ, ಅವರು ನಮ್ಮ ಆಳ್ವಾರ್. ಸೊ ಒಂದು ಸಾಮಾನ್ಯ ಒಂದು ಮನೆತನ ಆ ರೀತಿ ಮೋಸ್ಟ್ಲಿ ಚೀಫ್ಟನ್, ಮೋಸ್ಟ್ಲಿ ಒಂದು ಜನಾಂಗದ ಒಂದು ಇದು ಅನ್ಸುತ್ತೆ. ಈಗ ಇರ್ತಾರೆ ಎಲ್ಲ ಗ್ರೂಪ್ ಎಲ್ಲರಿಗೂ ಮತ್ತು ಕುಟುಂಬ ಇರುತ್ತೆ, ಆ ರೀತಿ ಶೂದ್ರ ಕುಟುಂಬನೇ ಅಂತ ಹೇಳ್ತಾರೆ ನಮ್ಮ ಆಳ್ವಾರ್. ನಂತರ ಅವರು ಅದೇ ಹೇಳ್ತಾರೆ, ಬಿಟ್ಟು ಹಂಗಾನೆ ನಮ್ಮ ಆಳ್ವಾರು ಎದ್ದು ಒಂದು ನಾವು ವರ್ಷನ್ ಕೇಳಿದ್ವಿ ಏನಂದ್ರೆ, ಆ ಮರದ ಪೊಟರೆಯಲ್ಲೇ ಸೇರ್ಕೊಂಡ್ಬಿಡ್ತಾರೆ ಮಗು. ಹಾಗೆ 12 ದಿವಸ ಅದ್ರಲ್ಲಿ ಬಿಟ್ಟು ಹೋದ್ಮೇಲೆ ಏನ್ ಮಾಡ್ತಾರೆ, ಅಲ್ಲೇನು ಹುಣಸೆ ಮರ ಇರುತ್ತೆ, ಅದ್ರೊಳಗೆ ಹೋಗಿ ಆಮೇಲೆ ಇವ್ರು ಮೊದಲು ಕೂಡ ಅವ್ರ ತಾಯಿಯಿಂದ ಹಾಲು ಕುಡ್ದಿರೋದಿಲ್ಲ ಮಗು. 12 ದಿವಸ ಎಷ್ಟು ಸಮಯ ಅಂತ ಏನು ಕುಡ್ದಿಲ್ಲ. ಮತ್ತೆ ಬಿಟ್ಟು ಹೋದ್ಮೇಲೆ ಅವ್ರು ಹೋಗಿ 16 ವರ್ಷ ಅವರು ಪೊಟರೆಯಲ್ಲಿ ಇದ್ದಾರೆ. 1 ವರ್ಷ ನಾನು ಕೇಳಿದೀನಿ. ಸೊ ಆ ತಾಮ್ರಪರ್ಣಿಯರು ಇದ್ದು ಅವರು ಏನು ಆಹಾರ ಇಲ್ಲ, ನೀರಿಲ್ಲ, ಇನ್ನೊಂದಿಲ್ಲ. ಇದು ಹೇಗೆ ಅಂದ್ರೆ ಇವರೆಲ್ಲ ಮಹಾನ್ ಭಕ್ತರು ಹೇಳ್ತಾರೆ. ಅವ್ರು ಆಕ್ಚುಲಿ ವಿಶ್ವಕ್ಸೇನ ಅಂತ ಹೇಳ್ತಾರೆ. ವಿಶ್ವಕ್ಸೇನ ಅಂದ್ರೆ ನಾರಾಯಣನ ಕಮಾಂಡರ್ ಅಂತ ಹೇಳ್ತಾರೆ ಭಗವಂತನ ಧಾಮದಲ್ಲಿ. ಸೊ ಅವರು ಅವತರಿಸಿದಂತ ನಾವು. ಸೊ ಈ ವ್ಯಕ್ತಿ ಇವರು, ಮತ್ತೆ ಇವರ ಬಗ್ಗೆ ಇವಾಗ 16 ಒಂದು ಸಮಯದಲ್ಲಿ ಇನ್ನೊಬ್ರು ಮಧುರ ಕವಿ ಆಳ್ವಾರ್ ಅಂತ ಇನ್ನೊಬ್ಬರು ಆಚಾರ್ಯ. ಸೊ ಅವರು ಇವರಿಗಿಂತ ಹಿರಿಯರು, ವಯಸ್ಸು ಏಜಿನಲ್ಲಿ ನೋಡಿದ್ರೆ ಅವರು ತೀರ್ಥಯಾತ್ರೆಗೆ ಹೋಗಿರ್ತಾರೆ ಉತ್ತರ ದಿಕ್ಕಿನಲ್ಲಿ, ಬದರಿಕಾಶ್ರಮ ಅಲ್ಲಿ ಇಲ್ಲೆಲ್ಲ ಹೋಗ್ತಾ ಇರ್ತಾರೆ, ಅಯೋಧ್ಯ, ಕಾಶಿ ಅಲ್ಲೆಲ್ಲೋ ಅವ್ರಿಗೆ ಒಂದು ರಾತ್ರಿ ಇದು ಕಾಣುತ್ತಂತೆ, ತುಂಬಾ ಬೆಳಕು ತರ ಕಾಣುತ್ತೆ. ಅದು ಮತ್ತೆ ಪ್ರತಿ ರಾತ್ರಿನೂ ಆ ತರ ಬರ್ತಾ ಇರುತ್ತಂತೆ. ಹಾಗೆ ಕಾಣಿಸ್ತಾರೆ, ಇದೇನು ಇಷ್ಟು ಇದಿದೆ, ಇಷ್ಟು ಒಂದು ವಿಶೇಷವಾಗಿ ಕಾಣ್ತಾ ಇರ್ತಾರೆ. ಮತ್ತೆ ಅವರು ಅಲ್ಲಿಂದ ಅವರು ಇದು ಎಲ್ಲಿ ಬರ್ತಾ ಇದೆ ಅಂತ ಅವರು ಬರ್ತಾರೆ, ದಕ್ಷಿಣಕ್ಕೆ ಮತ್ತೆ ಶ್ರೀರಂಗಂ ಬರ್ತಾರೆ. ಮತ್ತೆ ಇನ್ನ ಮುಂದೆ ಹಾಗೆ ಮುಂದೆ ಬರೆದು ಸೌತ್ ತಿರುನಲ್ವೇಲಿಗೆ ಬರ್ತಾರೆ. ಅವಾಗ ಅಲ್ಲಿ ಅವ್ರಿಗೆ ಇಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಅವ್ರಿಗೆ ಮತ್ತೆ ಇವರು ಅವ್ರಿಗೆ ಪ್ರಶ್ನೆ ಮಾಡೋದು. ಅದು ಪ್ರಶ್ನೆ ಕೂಡ ಇದೆ, ಯಾರು ಭಕ್ತರು ಎಕ್ಸಾಕ್ಟ್ ಆಗಿ ಹೇಳ್ಬೋದು ಅದು ಏನಕ್ಕೆ ಪ್ರಶ್ನೆ ಮಾಡೋದು ಅಂತ. ಆ ಪ್ರಶ್ನೆ ಅದು ಒಗಟಿನಾಗಿ ಪ್ರಶ್ನೆ ಮಾಡಿದ್ದು, ಆ ಪ್ರಶ್ನೆಯನ್ನು ಕೇಳಿ ಅವರು ಉತ್ತರಿಸಿದ್ರು. ಆಮೇಲೆ ಹೊರಗೆ ಬರ್ತಾರೆ. ಯಾವುದು ಯಾರು ಇಲ್ಲಿ ನಮ್ಮ ಮುರಳೀಧರ್ ಪ್ರಭು ಇದ್ದಾರೆ, ಎಕ್ಸಾಕ್ಟ್ ಆಗಿ ಹೇಳ್ಬೋದು ಇದ್ದಾರ ಅವರು? ಏನಾದ್ರು ಪ್ರಶ್ನೆ ಅದು ಇದ್ರು ಪ್ರಭುಜಿ ಆಗ ಆಗಿದ್ದೀರಾ? ಓಕೆ, ಅವ್ರೇನೋ ಪ್ರಶ್ನೆ ಏನದು ಇದ್ದಾರೆ ಮುರಳೀಧರ್ ಪ್ರಭು ಏನ್ ಕೇಳ್ತಾರೆ ನಮ್ಮ ಆಳ್ವಾರ್ಗೆ? ಅದು ಪ್ರಶ್ನೆ ಮಧುರ ಕವಿ ಆಳ್ವಾರ್ ಅವರು. ಮಧುರ ಕವಿ ಆಳ್ವಾರ್ ಆಕ್ಚುಲಿ ಬ್ರಾಹ್ಮಣ ವಂಶದವರು ಅವರು. ಆದ್ರೆ ಅವರು
ಇವರ ಶಿಷ್ಯರಾಗ್ತಾರೆ. ಮತ್ತೆ ಶಿಷ್ಯರಾಗಿ ಹೇಳ್ತಾರೆ, ಇವರು ನಮ್ಮಾಳ್ವಾರವರ ಎಲ್ಲ ಇದು ಪ್ರಚಾರ ಮಾಡಿದ್ದು, ಅದರ ಬರೆದದ್ದು, ಆ ರೀತಿ ಒಂದು ಕಾರ್ಯನಿರ್ವಹಣೆ ಎಲ್ಲ ಮಾಡಿದ್ದು ಇವರ ಶಿಷ್ಯ ಮಧುರಪತಿ. ಸೊ ಇವರಿಂದ ನಮಗೆ ನಮ್ಮಾಳ್ವಾರವರ ಇದು ಗೊತ್ತು. ನಮ್ಮಾಳ್ವಾರರು ಮತ್ತೆ ಆ ಒಂದು ಹುಣಸೆ ಮರ ಕೆಳಗೆ ಇರ್ತಾ ಇದ್ರು ಅಂತ ಹೇಳ್ತಾರೆ. ಅವರೆಲ್ಲೂ ಕೂಡ ಹೋಗ್ಲೂ ಇಲ್ಲ. ಭಗವಂತನೇ ಎಲ್ಲ ದಿವ್ಯ ದೇಶಗಳ ಇವರಿಗೆ ದರ್ಶನ ಕೊಟ್ಟಿತ್ತು ಅಂತ ಕೂಡ ಅಲ್ಲಿ ನಾನು ಕೇಳಿದೆ ನಾನು ನಮ್ಮಾಳ್ವಾರವ್ರ ಬಗ್ಗೆ. ಮತ್ತೆ ಅವರ ಯಾರೊಬ್ಬ ರಾಜ, ಪಾಂಡ್ಯ ರಾಜನ ಏನೋ ಹೇಳ್ತಾರೆ. ಆ ರಾಜನ ಇದು ಕೂಡ ಆ ಚರಿತ್ರೆಯ ಇದರಲ್ಲಿ ಯಾರೋ ಒಬ್ಬರು ಇವರು ಇರ್ತಾರೆ. ಯಾವ ಕವಿತೆಯನ್ನು ರಚಿಸಿದವರು ಕೂಡ ಅವ್ರ ರಾಜನು ಕೊಟ್ಟ ರಾಜ್ಯ ಪಂಡಿತನ ಸಮ್ಮತಿ ಪಡಿಬೇಕು, ಅವಾಗ್ಲೇ ಅದು ಸರಿಯಾದ ಕವಿತೆ ಅಂತ. ಇವರು ಕೂಡ ಅದೇ ರೀತಿ ಅವರು ರಾಜನು ಕಳಿಸ್ತಾನೆ ಸಂದೇಶ, ನಮ್ಮಾಳ್ವಾರನ್ನು ರಚಿಸಿದ್ದು, ಅದಕ್ಕೆ ಅವರ ಇದು ಸರಿಯಾಗಿದೆಯಾ ಇಲ್ವಾ ಅಂತ ನಮ್ಮವರು ನೋಡ್ಬೇಕು ಅಂತ. ಸೊ ಹೇಳ್ತಾರೆ, ಉತ್ತರವಾಗಿ ಇವರು ಒಂದು ಸ್ಟ್ಯಾನ್ಸ್, ಅವರೇನು ರಚಿಸಿದ ಒಂದು ಸ್ಟ್ಯಾನ್ಸವನ್ನು ಇವರು ಮಧುರ ಕವಿ ಆಳ್ವಾರ್ ಅವ್ರ ಶಿಷ್ಯರು ಕಳಿಸ್ತಾರೆ. ಕಳಿಸಿದ್ದೆ ಅದನ್ನ ಓದಿ ಅದನ್ನ ಅರ್ಥ ಮಾಡ್ಕೊಂಡು ರಾಜನ ಎಷ್ಟು ಸಭಾ ಪಂಡಿತರಿದ್ದಾರೆ, ಎಲ್ಲ ಸಭಾ ಪಂಡಿತರು ರಾಜ ಇವರು ಇದ್ದಾರೆ, ಅವರೆಲ್ಲರೂ ಕೂಡ ಇವರ ಶಿಷ್ಯರಾಗ್ತಾರೆ. ಅಂದ್ರೆ ಆ ಶ್ಲೋಕದಲ್ಲಿ ಅಷ್ಟು ಅರ್ಥವತ್ತಾದ ಅಷ್ಟು ಆ ರೀತಿ ನಮ್ಮಾಳ್ವಾರವರ ಪ್ರಭಾವ, ಅವರ ಮಾತುಗಳು, ಅವರ ಏನೋ ಸೃಷ್ಟಿ, ಅವರ ರಚಿಸಿದ ಸ್ತುತಿಗಳು, ದಿವ್ಯ ಸ್ತುತಿಗಳು. ಸೊ ಎನಿವೆ ಮೇನ್ ಇದು ದಿವ್ಯ ಪ್ರಬಂಧಂ, ಅದರಲ್ಲಿ ಹೆಚ್ಚು ಇವರಿಂದನೇ ಅವ್ರನ್ನ ರಚನೆ ನಮ್ಮಾಳ್ವಾರದ 1000. ಸೊ ಅದು ಕೂಡ ಮತ್ತೆ ಅದು ಹೇಗೆ ಬರುತ್ತೆ ಅಂತ ತುಂಬಾ ಡೀಟೇಲ್ ಇತಿಹಾಸ ಇದೆ. ಸೊ ಎನಿವೆ ಅವರು 32 ವರ್ಷ 35 ವರ್ಷ ಅಷ್ಟೇ, ಅಲ್ಪ ಸಮಯನೇ ಅವರಿದ್ದದ್ದು. ಮತ್ತೆ ಅವರು ರಿಟರ್ನ್ ಆಗೋದು ಈ ದಿವಸ ಅಂತ ಹೇಳ್ತಾರೆ, ಈ ಏಕಾದಶಿ ದಿವಸ. ಆ ದಿವಸ ಸ್ವಯಂ ನಾರಾಯಣನೇ ಬಂದು ಅವ್ರಿಗೆ ಆ ದ್ವಾರದಲ್ಲಿ ಕರೆದುಕೊಂಡು ಮತ್ತೆ ಭಗವಂತನ ಅದು ವೈಕುಂಠ ಏಕಾದಶಿ, ವೈಕುಂಠ ನಾನು ಕೇಳಿದಿರು. ಇನ್ನ ಎಕ್ಸ್ಟ್ರಾ ಡೀಟೇಲ್ಸ್ ಯಾರು ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಪ್ರಭುಜಿ, ನಿನ್ನೆ ಬೆಂಗಳೂರು ಇಸ್ಕಾನ್ ಇದೆಯಲ್ಲ, ಅದೇ ರಾಜಾಜಿನಗರದಲ್ಲಿ, ಅಲ್ಲಿ ತುಂಬಾನೇ ಅಲಂಕಾರ ಚೆನ್ನಾಗಾಗಿ ಜನ ಅಷ್ಟು ರಶ್ ಅಂತೆ. ಆದ್ರೆ ರಶ್ ಅಂತ ಅಷ್ಟಮಿಗಿಂತ ಹೆಚ್ಚು ಜನ ಬರ್ತಾರೆ. ಹೌದು. ಆಮೇಲೆ ಎಷ್ಟು ರಶ್ ಇದ್ರು ಕೂಡ ಎಷ್ಟು ಚೆನ್ನಾಗಿ ಅವ್ರು ಮ್ಯಾನೇಜ್ ಮಾಡಿದ್ರು ಅಂತಂದ್ರೆ, ಅದೇನೋ ಬೇರೆ ಬೇರೆ ತರದ ಪಾಸ್ಗಳು ಕೊಟ್ಟಿದ್ರಂತೆ. ಆ ಪಾಸ್ಗಳ ರೀತಿನೇ ಅವರು ಕ್ಯೂನಲ್ಲಿ ನಿಂತ್ಕೊಳ್ಳೋ ಹಂಗೆ ಏನೋ ಆಗಿ ಏನೂ ರಶ್ ಅನಿಸ್ತಾ ಇಲ್ಲ. ಬಹಳ ರಶ್ ಇತ್ತು, ಆದ್ರೆ ಏನೂ ಅನಿಸ್ತಿಲ್ಲ, ಅಷ್ಟು ಚೆನ್ನಾಗಿ ಅವರು ಮ್ಯಾನೇಜ್ ಮಾಡಿದ್ರು ಅಂತ ಹೇಳಿ ನೆನ್ನೆ ಕೇಳ್ದೆ ಪ್ರಭುಜಿ. ನೀವು ಬಂದಿದ್ದ ಮಾತಾಜಿ ಅಲ್ಲಿಗೆ? ನಾ ಬಂದಿಲ್ಲ ಮಾತಾಜಿ, ನಮ್ಮ ಅಕ್ಕ ಹೋಗಿದ್ರು, ಅವ್ರು ಹೇಳಿ